ಓಂ ಸಾಯಿ ಕ್ರಿಯೇಷನ್ ಪ್ರಸ್ತುತಿಯ ಆಧ್ಯಾತ್ಮಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಭಟ್. ಶ್ರೀ ನಾಗಬ್ರಹ್ಮ ಸನ್ನಿಧಿ, ಶ್ರೀ ಕೋರ್ದಬ್ಬು ದೈವಸ್ಥಾನ ಕುಂಡೇಲು. ಶ್ರೀ ನಾಗಬ್ರಹ್ಮ ಸನ್ನಿಧಿಯಲ್ಲಿ ಶ್ರೀ ನಾಗದೇವರ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶಾಭಿಷೇಕದ ವಿಶೇಷ ಕಾರ್ಯಕ್ರಮ ಇದೀಗ.
ಪಂಚಮಿ ಪುಣ್ಯೋದಿರ್ತಾನಿ ನಾಗನ ಪೂಜೆ ಮಲ್ಪೂಗ ನಾಗರ ಪಂಚಮಿ ಪುಣ್ಯೋದಿರ್ತಾನಿ ನಾಗನ ಪೂಜೆ ಮಲ್ಪೂಗ ಭಕ್ತಿಡು ಸ್ವಾಮಿನ ಸುಗಿತೊಂದು ಸ್ವಾಮಿಗೆ ಪೇರು ಮೈಪುಗ ಭಕ್ತಿಡು ಸ್ವಾಮಿನ ಸುಗಿತೊಂದು ಸ್ವಾಮಿಗೆ ಪೇರು ಮೈಪುಗ ದೇವತಾ ಸತ್ಕರ್ಮನ ಮಂತ್ರ ಯೋಗ ಭಾಗ್ಯನ ಅವಿರಿತ ನಮ್ಮ ಇಷ್ಟಾರ್ಥ ನಮಿತ್ತಿದ ಕಾಲದ ನಮ್ಮ ನೆನಪಿನ ಕಾರ್ಯವಾದ ಎಟ್ಟರಿದ್ರ ವಿಜೃಂಭಣಾಪಣಿನ ಯೋಗ ಭಾಗ್ಯನ ಆದಿತ್ಯಾದಿ ನವಗ್ರಹ ದೇವತೆಯರು ನಮ್ಮ ಅನುಗ್ರಹನ ಪಾದಗಳು ಬರ್ತದೆ ಇರ್ತದ ಪ್ರಥಮ ವಿಶೇಷವಾದ ಪ್ರಸನ್ನ ಕಾರಣ ನಮ್ಮ ಭಕ್ತಿ ಚಂದ್ರ ಆದಿತ್ಯಾದಿ ನವಗ್ರಹ ದೇವತೆಗಳ ಇರ್ತದ ವರ್ಗ ಪ್ರಾರ್ಥನೆ ಮಂತ್ರಗ ಪಣ್ಣೆ ಸ್ವಸ್ತಿ ಶ್ರದ್ಧಾ ಮೇಧ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿ ಶ್ರಿಯಂ ಬಲಂ ಆಯುಷ್ಯಂ ವೇಗಃ ಆರೋಗ್ಯಂ ದೇಹಿ ಮೇ ಯಜಮಾನ ಭಕ್ಷ್ಯ ಮಯಾಕ್ತ ನವಗ್ರಹ ಯಾಗಕರ್ಮಣ ಆದಿತ್ಯ ನವದೇವತಾ ಲಕ್ಷ್ಮೀ ಸಮಸ್ಯೆ ಪಂಚಮಿ ಪುಣ್ಯೋದಿರ್ತಾನಿ ನಾಗನ ಪೂಜೆ ಮಲ್ಪೂಗ ನಾಗರ ಪಂಚಮಿ ಪುಣ್ಯೋದಿರ್ತಾನಿ ನಾಗನ ಪೂಜೆ ಮಲ್ಪೂಗ ಭಕ್ತಿಡ ಸ್ವಾಮಿನ ಸುಗಿತೊಂದು ಸ್ವಾಮಿಗೆ ಪೇರು ಮೈಪುಗ ಭಕ್ತಿಡ ಸ್ವಾಮಿಗೆ ಸುಗಿತೊಂದು ಸ್ವಾಮಿಗೆ ಪೇರು ಮೈಪುಗ ನಮ್ಮ ಸಂಕಲ್ಪ ತೇನವಿನ ತೃಣಮಪಿನ ಚಲದಿಂದ ಒಂದು ಹುಲ್ಲುಗಟ್ಟಿ ಮಣ್ಣಲ್ಲಿ ಒಂದು ದೇವರ ವಿಶೇಷವಾದ ವರದೇಶ್ವರ ದೇವರು ರಾಜರಾಜೇಶ್ವರ ದೇವರು ಎಂಟನೇ ಈ ಸ್ಥಳ ಸಂಬಂಧಪಟ್ಟ ಧರ್ಮದೇವರ ಅಂಜನೇ ಗ್ರಾಮದೇವರ ನಡ ಕೂಡ ಮಾಲಿಂಗೇಶ್ವರ ದೇವರ ನಮ್ಮ ವಿಷ್ಣುಮೂರ್ತಿ ಧರ್ಮದೇವರ ಕೂಡ ಪ್ರಾರ್ಥನೆ ಇತ್ತೆ ನಮ್ಮ ಪ್ರತಿಷ್ಠಾಪನೆ ಲಗ್ನ ದುರಗ್ರಮ ಮೇಲ್ಕಾಲು ಈ ತರಡು ಆ ನಾಗರಾಜ ದೇವರನ್ನ ಸಾನ್ನಿಧ್ಯ ಸ್ಥಿರವಾದಿತ್ತು ನಮ್ಮ ಕೈ ಎಡ್ಡೆ ರೀತಿ ಸತ್ಯಮೂಲ ಸ್ವೀಕಾರ ಮತ್ತು ಭಕ್ತರಿಗೆ ಬರ್ತನ ಸಮಸ್ತ ಆಧ್ಯಾತ್ಮಿಕ ಆದಿಭೌತಿಕ ಆದೇವಿಕ ಆದಿ ತಾಪತ್ರವನ್ನು ಕೂಡ ಪರಿಹಾರ ಮಾಡಿಸುವುದು ಸರ್ವಾಪಚ್ಚಾಂತಿ ಕೂಡ ದೀರ್ಘಾಶ ಉದ್ಯೋಗ ವ್ಯವಹಾರ ಯಶಸ್ಸು ಕೀರ್ತಿ ನೆಮ್ಮದಿ ಅಂತೆ ಮೇಲ್ಕಾಲದ ಅಂಕ ಎಲ್ಲ ಅತಿಶಯವಾಗಿ ಮಲ್ಲ ಕೆಲಸ ಬರ ಅವರಿಂದ ಅವರು ಕೂಡ ಒಬ್ಬೇ ರೀತಿ ವಿದ್ಯೆ ಎಡ್ಡೆ ರೀತಿ ದೇವರು ಸ್ವೀಕಾರ ಮತ್ತು ಗ್ರಾಮರಾಶ ಬರ್ತನ ಗ್ರಾಮರಾಶ ಸುಭಿಕ್ಷೆ ಮತ್ತು ವಿಶೇಷವಾದ ನಾಗರಾಜ ದೇವರ ಅನುಗ್ರಹವಾದ ಮಾತುಗಳ ಕ್ಷೇಮಾಡಿ ಉಂಟಾದ ಪುಣ್ಯಕ್ಕೆ ದೇವರು ಉಂಟಾದ ಮಾತುಗಳು ಹಾಕಲಾಗ ತಿರುಗಾಲ ಬಂದ ಕೀರಾನ ಯೋಗ ಬಗ್ಗೆ ಎಲ್ಲ ವಿಶೇಷವಾದ ಮೂರ್ತನ ಸುಮೂರ್ತ ಮಲ್ತುಕೊಂಡು ದೇವದಾಸನು ಪ್ರಾರ್ಥನೆ
పన్నగాధిపతిర్దేవరంతో నాగనామకః విరజపీఠాత్మనే తుభ్యం నాగరాజాయ తే నమః వాసుకి మహానాగరాజంతర్యామి సంకర్షణ వివరాత్మే నమః మనసోపేత ప్రార్థనాం సమర్పయామి గోవిందాని గోవిందా శ్రీ సుబ్రహ్మణ్యుడు ఆశ్లేష పూజే మల్పుగా ఆశ్లేష పూజే మల్పుగా శ్రీ
सर्वगणं विश्वे देवानो अर्थबिंबे महानागा सानिध्यं सर्वदा ओम पद्मगाधिपते वरतो नागनामका इतिविदात्मनेतुं नागराजाय नमः सहस्रवक्त्रं सुदर्शनं विजङ्गरे तंगविलासकाट्यं विशायितं प्रोजतं समाहं नागराजं मेघश्यामं पीतरुषे वारश्रीवक्त्रं पुरुषोद्धाचाकं पुण्योवेदं दैवालाक्षं विष्णुमन्दिरं वासुकी नागराजं संस्कृतपुरात्मने निर्माणतो प्रार्थना प्रयासोत्तिराम
चक्षुः उन्मीलितं येन स्मैते गुरवे नमः। वक्रतुण्ड महाकाय कोटिसूर्यप्रभाविघ्नं कुरु मे देव सर्वकार्येषु सर्वदा। पन्नकादिपतिर्देवनतो नागनामकः विष्णुपीठात्मने तुभ्यं नागराजाय ते नमः। सहस्रवक्त्रं दिवसस्तुजिष्टं विशङ्गनितं कपिलांशकाट्यं विशायितं प्रोदवंशबाहुं तन्नागराजं प्रोदोस्मितं मेघश्यामं पीतकोशेवादं श्रीवत्साङ्गं कौस्तुभोद्भासिताङ्गं पुण्योपेतं पुण्डरीकायताक्षं विष्णुं वन्दे सर्वलोकैकनाथं वासुकी महानागराजान्तर्यां शङ्करशविवर्वात्मे महामनसोऽपि च प्रार्थनां समर्पयामि। आविड कर्मादो कर्म मध्ये कर्मांते च पुनः पुनः देवता प्रार्थनं वरं पडद कर्मद आरंभकारुडु फलन्यासपूर्वकाल नम कोर्पसेन पूरा निर्विघ्न परिसमाप्ति वल्कोल्लेंद्र देवतासन्न प्रार्थना वल्पुगे मध्यकारुडु कोर्पसेन उभे ರೀತಿಯ ನ್ಯೂನಾದಿತ ಕುಂದುಕೊರತೆ ದ್ರವ್ಯಲೋಪಿತನವನ್ನು ಪೂರ ಪರಿಹಾರ ಮತ್ತು ಸೇವೆ ಸ್ವೀಕಾರ ಮಾಡ್ತೇನೆ ಪ್ರಾರ್ಥನೆ ವಿಶೇಷವಾದ ಪೂಜಿತ ಕಾರಣ ಕೊರಸೇನ ಪೂರ ಸ್ವೀಕಾರ ಮತ್ತು ನಮ್ಮ ಮೇಲ್ಕಾಲ ಶೇಷ ಅನುಗಮನದಲ್ಲಿ ಪ್ರಾರ್ಥನೆ ವಿಶೇಷವಾದ ನಮ್ಮ ಆರಾಧನೆ ನಾಗದೇವರನ್ನ ಒಂಜಿ ಅಶ್ವತ್ಥ ಕಟ್ಟಡ ಬೇರೆ ಮಿತ್ತು ಬರ್ತದೆ ಆ ಕಟ್ಟೆಗೆ ಒಂಜಿ ನ್ಯೂನತೆ ಬಂದಾಗ ಅವನ ನವೀಕರಣ ಮಾಡುವ ಸಂಕಲ್ಪ ಒಂದು ಅವನಿಗೆ ಜಲಾದಿವಾಸ ಮತ್ತು ಶಿಲಾನ್ಯಾಸ ಮತ್ತು ನಂತೇನೆ ಕೋಡಿಲಾಗಾಯ್ತೇನೆ ಮುಟ್ಟ ಪ್ರತಿಷ್ಠಾಂಗವಾದ ಸತ್ಯಮಗುರು ಅರ್ಪಣೆ ಮತ್ತು ಪವಮಾನ ಹೋಮ ಅಂತೆ ನವಗ್ರಹ ಹೋಮ ಗಣಪತಿ ಹೋಮ ಅಂತೆ ಆಶೇಷ ಬಲಿದಾನ ಪೂರ್ವಕ ದೇವರ ಪ್ರಸನ್ನ ಪೂಜೆ ದೇವರ ಅರ್ಪಣೆ ಮತ್ತು ಅಂತೆಯೇ ವಿಶೇಷವಾದ ನಾಗದೇವರನ್ನ ಒಂದು ಅನುಗ್ರಹಕ್ಕೆಲ್ಲ ಪಡೆಯುವುದು ಮಾಡುವ ಸಂಕಲ್ಪ ಒಂದು ಪ್ರವೃತ್ತಿ ಮತ್ತೊಂದು ಅಂತೆಯೇ ನಮ್ಮ ನಾಗರಾಜ ದೇವರ ಐತೆ ಪ್ರಾರ್ಥನೆ ಅರ್ಪಣೆ ನಮ್ಮ ಐತೆ ಕೊಡಿಂಜಿ ಸೇವೆ ದೇವ ಸ್ವೀಕಾರ ಮತ್ತು ಪೂರ್ಣವಾದ ಆವಿರ್ಭಾವವಾದ ನನಗೆ ಎದ್ದ ರೀತಿ ಅನುಗ್ರಹವಾಗಿ ಕೊಡುವುದು ಮೇಲ್ಕಾಲಕ್ಕೆ ಕುಟುಂಬ ಸಂಸಾರ ಭಕ್ತಾದಿಗಳಿಗೆ ಮಾತಾಡಿಕೊಂಡು ಸಮಸ್ತ ಆಧ್ಯಾತ್ಮಿಕ ಆದಿಭೌತಿಕ ಆಪತ್ತಿನ ಪೂರ್ವ ಪರಿಹಾರ ಮತ್ತು ಮೇಲ್ಕಾಲಕ್ಕೆ ಎಡ್ಡ ರೀತಿ ಅನುಗ್ರಹವಾಗಿ ಅನುಗ್ರಹ ಕೊಡುವುದು ದೇವತಾಸನರು ಮಾತೃ ಭಕ್ತಿ ಶ್ರದ್ಧಾ ಪ್ರಾರ್ಥನೆ ಪನ್ನಗಾದಿ ಮತಿರ್ದೇವನಂತೋ ನಾಗನಾಮಕಃ ವಿಷ್ಣುಪೀಠಾತ್ಮನೇ ತುಭ್ಯಂ ನಾಗರಾಜಾಯ ತೇ ನಮಃ.
ನನ್ನ ನಂಬಿದ ಸಂಸಾರ ಸಾನ್ನಿಧ್ಯಕ್ಕೆ ಪ್ರಾರ್ಥನಾ ಪುರಸ್ಸರವಾಗಿ ಸ್ಥಳದಲ್ಲಿ ಬೇಕಾದ ನೂತನ ಆಲಯ ನಿರ್ಮಾಣ ಮಾಡಿಸಿಕೊಂಡು ಸ್ಥಳ ಶುದ್ಧಿಪೂರ್ವಕವಾಗಿ ವಿಶೇಷ ರೂಪದಲ್ಲಿ ಸಾನ್ನಿಧ್ಯಕ್ಕೆ ಬೇಕಾದ ಬಿಂಬ ಪ್ರತಿಷ್ಠಾಪನಾಪೂರ್ವಕ ಪ್ರತಿಷ್ಠಾ ಪ್ರಧಾನ ಪ್ರಾಶ್ಚಿತ್ಯ ಯಾಗ ನಡೆಸಿಕೊಂಡು ಅನಂತ ಕುಟುಂಬ ತೃಪ್ತಿ ಉದ್ದೇಶಾರ್ಥವಾಗಿ ಆಶ್ಲೇಷಾಬಲಿ ಸೇವಾ ನಡೆಸಿಕೊಂಡು ಕ್ಷೇತ್ರದಲ್ಲಿ ಅನಂತ ಕುಟುಂಬಕ್ಕೆ ನಡೆಸಿಕೊಟ್ಟ ಸತ್ಕಾರ್ಯ ಆದುಂಟಷ್ಟೇ ಅನಂತ ಕುಟುಂಬಕ್ಕೂ ಬಹಳ ಸಂತೃಪ್ತಿಯಾಗಿದೆ. ಇಡೀ ನನ್ನ ನಂಬಿದ ಸಂಸಾರ ಕ್ಷೇತ್ರ ದೇವತೆಯನ್ನು ಆರಾಧನೆ ಪಡಿಸ್ಕೊಂಡು ಬಂದಿರ್ತಕ್ಕಂತೆ, ಪೂರ್ವಘಟ್ಟ ಪ್ರಕಾರ ಸಾನ್ನಿಧ್ಯವನ್ನು ಆರಾಧನೆ ಪಡಿಸ್ಕೊಂಡು ಬಂದಿರ್ತಕ್ಕಂತೆ, ನನ್ನ ಸಾನ್ನಿಧ್ಯವು ಸ್ವಲ್ಪ ಚರಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಇವತ್ತಿನ ದಿನದಲ್ಲಿ ಬೇಕಾದ ರೀತಿಯಲ್ಲಿ ಪ್ರತಿಷ್ಠಾಪನಾ ನಡೆಸಿಕೊಂಡು ಅನಂತ ಕುಟುಂಬಕ್ಕೂ ಕ್ಷೇತ್ರ ದೇವತೆಗೂ ತೃಪ್ತಿ ಆಗುವಂತೆ ನಡೆಸಿಕೊಟ್ಟ ಸೇವೆಗಳು ಸಾನ್ನಿಧ್ಯ ಚಿತ್ತಕ್ಕೂ ತೃಪ್ತಿ ಆದಂತೆ ಈ ಕ್ಷೇತ್ರವನ್ನು ಬೆಳಗಿಸಿಕೊಂಡು ಬಂದರು. ಮುಂದಕ್ಕೆ ನಂಬತಕ್ಕ ಭಕ್ತಾದಿಗಳು ಬೇಕಾದ ಇಷ್ಟಾರ್ಥ ನಡೆಸಿಕೊಂಡು ಸನ್ನಿಧಾನಕ್ಕೆ ಪಡಿಸಿದ ಸೇವೆಗಳು ತೃಪ್ತಿ ಆದಂತೆ ನಂಬಿದ ಸಂಸಾರಕ್ಕೆ ಪೂರ್ಣ ಪ್ರಸಾದ ಅನುಕೂಲ ಅನುಗ್ರಹ ನಡೆಸಿಕೊಟ್ಟಿದೆ. ಸುರಿ ಅದರಂತೆ ನಂಬಿದ ಸಂಸಾರ ಇದರಲ್ಲಿ ಐಕ್ಯಭಕ್ತಿಯಲ್ಲಿ ಏಕಭಕ್ತಿಯಲ್ಲಿ ಏಕರಾಶಿಯಲ್ಲಿ ಇದ್ದಾರಷ್ಟೇ ಆಗ್ಲಿಕ್ಕೂ ಪೂರಕ ನಮ್ಮ ಸಂಬಂಧ ಒಟ್ಟು ಸಾನ್ನಿಧ್ಯ. ಇವತ್ತಿಗೆ ಸಂಸಾರಿ ಕ್ಷೇತ್ರ ನನ್ನನ್ನು ಜೀರ್ಣೋದ್ಧಾರಿಸಿದೆ. ಇಲ್ಲಿ ನಂಬಿಕೊಂಡು ಬರ್ತಕ್ಕ ಆರಾಧನಾ ಕುಟುಂಬದಲ್ಲಿ ಇನ್ನೂ ಐಕ್ಯತೆಗಳು ಪೂರ್ಣ ಸಾಲದು ತಿಳಿಸಿದೆ. ಇದಕ್ಕೆ ಸಂಬಂಧಪಟ್ಟವರು ಏಕರಾಶಿಯಲ್ಲಿ ಏಕಭಕ್ತಿ ನಡೆಸಿಕೊಂಡು ಹೋದಲ್ಲಿ ಕ್ಷೇತ್ರವನ್ನು ಬೆಳಗಿಸಿಕೊಂಡು ಸನ್ನಿಧಾನಕ್ಕೂ ಮುಂದಕ್ಕೆ ಅಶುದ್ಧಾದೊಳಾಗದಂತೆ ಜಾಗೃತ ಆಸ್ಥಾನದ ಸಾನ್ನಿಧ್ಯವನ್ನು ಸ್ಥಳವನ್ನು ಶುದ್ಧೀಕರಣದಲ್ಲಿ ಇಟ್ಟುಕೊಂಡು ಬಂದಲ್ಲಿ ಇಲ್ಲಿ ಯಾವ ಕುಂದು ಕೊರತೆಗಳು ಬಾರದಂತೆ ನೀವು ಕಷ್ಟ ಕಾಲದಲ್ಲಿ ಬಂದು ಹೊರತ ಪ್ರಾರ್ಥನೆಗೆ ನನ್ನ ಅನುಗ್ರಹ ಕೊಟ್ಟು ಮುಂದಕ್ಕೆ ಈ ಕ್ಷೇತ್ರವನ್ನು ಬೆಳಗಿಸಿಕೊಂಡು ನಂಬಿದ ಸಂಸಾರಕ್ಕೆ ಸುಖ ಆಗಿ ಏಳಿಗೆ ಆಗಿ ಅನುಗ್ರಹ ಆಗುತ್ತೆ ವೃತ್ತಿ ಪ್ರಸಾದ ನಡೆಸಿಕೊಡ್ತೇವೆ. ತದನಂತರ ಈ ಸ್ಥಳದಲ್ಲಿ ಪ್ರತಿಷ್ಠಾಪನೆ ನಡೆಸಿರ್ತಕ್ಕಂತೆ ಸ್ಥಳದಲ್ಲಿ ಸನ್ನಿಧಾನಕ್ಕೆ ಬೇಕಾದ ಮನಸ್ಸುಕುಂದ ಶಕ್ತ್ಯಾನುಸಾರ ಪೂಜಾ ಸಲ್ಲಿಸ್ತಾ ಬಂತು. ಪೂರ್ವಘಟ್ಟ ಪ್ರಕಾರ ನಡೀತಕ್ಕ ಸೇವಾ ನಡೆಸ್ಕೊಂಡು ಬಂದು ಮುಂದಕ್ಕೂ ಪ್ರತಿಷ್ಠಾ ವರ್ಧಂತಿಯನ್ನು ಮರಳಿ ಕೊಡ್ತೀನಿ. ಆ ದಿನದಲ್ಲಿ ಶಕ್ತ್ಯಾನುಸಾರ ಆಶ್ಲೇಷಾಬಲಿ ಸೇವಾ ಸಲ್ಲಿಸಿಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಸನ್ನಿಧಾನ ಪ್ರಕಾರ ಅರ್ಥೇಶ್ವರಿ ಬ್ರಹ್ಮಸ್ಥಾನಕ್ಕೆ ಅವರು ಕೈ ಮುಗಿದುಕೊಂಡು ಸಾನ್ನಿಧ್ಯವನ್ನು ಆರಾಧನೆ ಪಡಿಸಿಕೊಂಡು ಬಂದಲ್ಲಿ ಮುಂದಕ್ಕೆ ಯಾವ ಕೊಂದು ಕೊರತೆಗಳು ಬಾರದಂತೆ ಈ ಭೂಮಿಯಲ್ಲಿ ಉದ್ಧಾರ ಆಗಿ ಅನುಕೂಲ ಆಗುವಂತೆ ನಡೆಸಿಕೊಡ್ತೇನೆ. ಸುರಿ ಸಂತೋಷ ಅದರ ಬಗ್ಗೆ ಭಯ ಬೇಡಬೇಡ. ಕ್ಷೇತ್ರ ಜೀರ್ಣೋದ್ಧಾರ ಪಡಿಸಲಿಕ್ಕೆ ನೀವು ಸಂಕಲ್ಪ ಪಡಿಸಿದ್ದೀವಿ. ನನ್ನ ಸಾನ್ನಿಧ್ಯವನ್ನು ಪಡಿಸಿಕೊಂಡು ಅಲ್ಲಿ ಮುಂದಕ್ಕೆ ಬಡಿಸುವ ಕೆಲಸಗಳಿಗೆ ನಾನು ಪರಿಪೂರ್ಣ ಅನುಗ್ರಹ ಕೊಡ್ತೇನೆ. ಈ ಸ್ಥಳದಲ್ಲಿ ಇನ್ನು ಐಕ್ಯತೆ ಸಾಧು ಐಕ್ಯತೆಯಲ್ಲಿ ಏಕಭಕ್ತಿಯಲ್ಲಿ ಹೋಗಲಿ. ಈಗ ಯಾವ ಕುಂದುಕೊರತೆಗಳು ಬಾರದಂತೆ ಮುಂದಕ್ಕೂ ಇದಕ್ಕೆ ಪೂರ್ಣ ಪ್ರಸಾದ ಸರ್ವರಿಗೂ ಅನುಕೂಲ ಅನುಗ್ರಹ ಆಗುವಂತೆ ನಡೆಸಿಕೊಡ್ತೇನೆ. ಮುಂದಕ್ಕೆ ಕ್ಷೇತ್ರ ಜೀರ್ಣೋದ್ಧಾರ ಆಗಿ ಅಭಿವೃದ್ಧಿ ಆಗುವ ಕಾಲದಲ್ಲಿ ಮುಂದಕ್ಕೂ ಸಾನ್ನಿಧ್ಯಕ್ಕೂ ಸೇವೆ ಬೇಕಿಲ್ಲ. ಅದನ್ನು ಮುಂದಕ್ಕೆ ನಾನು ಪ್ರೇರೇಪಣೆ ಕೊಟ್ಟು ಈ ಸ್ಥಳದಲ್ಲಿ ಸ್ವೀಕಾರ ಮಾಡಿಕೊಡ್ತೇನೆ. ವರ್ಧಂತಿ ಆಗುವಂಥ ಕರ್ತವ್ಯ ನಿಲ್ಲಿಸಬೇಡ. ಸರ್ವರು ಏಕರಾಶಿಯಾಗಿ ನಡ್ಕೊಂಡು ಹೋಗಿ ಈ ಕ್ಷೇತ್ರ ಸಂಬಂಧಪಟ್ಟ ಧರ್ಮದೇವಗಳು ಅವರ ಪೂರ್ವಕೊಟ್ಟ ಪ್ರಕಾರ ಆರಾಧನೆ ಪಡಿಸ್ಕೊಂಡು ಬರಲಿ. ಈಗ ಮುಂದಕ್ಕೂ ಕ್ಷೇತ್ರವನ್ನು ಬೆಳಗಿಸಿಕೊಂಡು ಮುಂದಕ್ಕೆ ನಂಬಿದ ಸಂಸಾರಕ್ಕೆ ಯಾರಿಗೂ ಕುಂದು ಬರದಂತೆ ಪೂರ್ಣ ಪ್ರಸಾದ ಅನುಗ್ರಹ ಆಗುತ್ತೆ ನಡೆಸಿಕೊಡ್ತೇನೆ. ಸುರಿ ಪೂಜೆ ನಿತ್ಯಲ
ಪಂಚಮಿ ಪುಣ್ಯೋದಿನತಾನಿ ನಾಗನ ಪೂಜೆ ಮಲ್ಪುಗ ನಾಗರ ಪಂಚಮಿ ಪುಣ್ಯೋದಿನತಾನಿ ನಾಗನ ಪೂಜೆ ಮಲ್ಪುಗ ಭಕ್ತಿಡ ಸ್ವಾಮಿನ ಸುಗಿತೊಂದು ಸ್ವಾಮಿಗ ಪೇರು ಮೈಪುಗ ಭಕ್ತಿಡ ಸ್ವಾಮಿಗ ಸುಗಿತೊಂದು ಸ್ವಾಮಿಗ ಪೇರು ಮೈಪುಗ
ಸರ್ವಶುದ್ಧಿಪೂರ್ವಕ ಬೇಕಾದ ಪ್ರತಿಷ್ಠಾ ವಿದ್ಯಾ ತಿಳಿಸ್ಕೊಡ್ತಾರೆ. ಅನಂತ ಕುಟುಂಬಕ್ಕೆ ದಿಶ್ಯಾತವಾಗಿ ಆಶ್ಲೇಷಾಬಲಿ ಸೇವಾಪೂರ್ವವಾಗಿ ಕ್ಷೇತ್ರದಲ್ಲಿ ಸಾನ್ನಿಧ್ಯಕ್ಕೆ ನಡೆಸಿಕೊಟ್ಟ ಸತ್ಕರ್ಮಗಳು ಅನಂತ ಕುಟುಂಬಕ್ಕೆ ಬಹಳ ಸಂತೃಪ್ತಿಯಾಗಿದೆ. ಇದನ್ನು ನಂಬಿದವರಿಗೆ ವಿಶೇಷವಾಗಿ ದೇಹದಂಡನೆ ಪಡಿಸಲು ವಿಶೇಷವಾಗಿ ಸೇವೆ ನಡೆಸ್ಕೊಂಡು ಬಂದರು. ಮುಂದಕ್ಕೆ ನಂಬಿಕೊಂಡು ಬರ್ತಕ್ಕ ಕುಟುಂಬಕ್ಕೂ ಯಾವೊಂದು ರೀತಿ ಕುಂದುಕೊರತಬಾರದು. ಕ್ಷಳವನ್ನು ಸನ್ನಿಧಾನ ಸೂಚನೆ ಪ್ರಕಾರ ಶುದ್ಧಾಚಾರದಲ್ಲಿ ಯಾವೊಂದು ರೀತಿಯಲ್ಲಿ ಕುಂದುಕೊರತಬಾರದು ಅಂತ ರಕ್ಷಣೆ ಆಗಿ ನಡೆಸ್ಕೊಂಡು ಬಂದರು. ಕ್ಷೇತ್ರಗಳ ಮುಂದಕ್ಕೆ ಅವರು ನೆನೆಸಿದ ಜೀರ್ಣೋದ್ಧಾರ ಆದಿಗಳು ನನ್ನ ಪೂರ್ಣ ಪ್ರಸಾದ ಸರ್ವರಿಗೂ ಪೂರ್ಣ ಅನುಕೂಲ ಆಗುವಂತೆ ನಡೆಸ್ಕೊಡ್ತೇವೆ. ಅದರಂತೆ ಮುಂದಕ್ಕೆ ಈ ಕ್ಷೇತ್ರದಲ್ಲಿ ಸಾನ್ನಿಧ್ಯ ಸೂಚನೆ ಪ್ರಕಾರ ಸ್ಥಳದಲ್ಲಿ ಸನ್ನಿಧಾನ ಸೂಚನೆ ಇರ್ತಕ್ಕಂಥ ಈ ಸ್ಥಳದಲ್ಲಿ ಮಾಸಿಕೊಂಡು ಆತ್ಮೀಕರಿಸ್ತಾ ಬಂದರು. ವರ್ಧ್ಯಂತನ್ನೇ ಮರೀಲಿಕ್ಕೆ ಕೂಡಿದ ಈ ಸ್ಥಳದಲ್ಲಿ ಆಶ್ಲೇಷ ಅಭಿವೃದ್ಧಿಪಡಿಸಿಕೊಂಡು ಅದರ ನಂತರ ಇಲ್ಲಿ ಯಾವ ರೀತಿಯಲ್ಲಿ ಕೊರತೆ ಬರುವಂತೆ ರಕ್ಷಣೆ ಪಡಿಸ್ಕೊಂಡಾರೆ. ಅದರಂತೆ ಮುಂದಕ್ಕೆ ಅಭಿವೃದ್ಧಿ ಕೊಟ್ಟುವ ಕಾಲ ಉಂಟು ಆ ಕಾಲದಲ್ಲಿ ಪೂರ್ವದಲ್ಲೂ ಕೊಟ್ಟ ವಾಕ್ಯವನ್ನು ಸೇವಾ ಸ್ವೀಕಾರ ಮಾಡಿಕೊಡ್ತೇವೆ. ಆ ಪ್ರಕಾರ ಇವರು ಭಕ್ತಿಯನ್ನು ನಂಬಿಕೊಂಡು ಹೋದಲ್ಲಿ ಇರ್ತಕ್ಕವರು ಅನ್ಯೋನ್ಯತೆಯಲ್ಲಿ ಐಕ್ಯತೆಯಲ್ಲಿ ಇಟ್ಕೊಂಡು ಬಂದಲ್ಲಿ ಈಗ ಈ ಕ್ಷೇತ್ರದಲ್ಲಿ ಏನು ಕುಂದುಕೊರತೆ ಬರೋದಂತೆ ನನ್ನ ಪೂರ್ಣ ಪ್ರಸಾದ ಸರ್ವರಿಗೆ ಅನುಕೂಲ ಆಗುವಂತೆ ನಡೆಸಿಕೊಟ್ಟಿದ್ದು ಸಮಸ್ತರ ಪರವಾಗಿ ಪ್ರಸಾದ ಸೇವೆ ಆಗುತ್ತೆ. ಪ್ರಸಾದ ಪ್ರಾಪ್ತಿ ಅವರಿಗೆ ಪ್ರಸಾದ ಕೊರಡು ಬರೆದು ಕೋಡಕ್ಕೆ ಅಂಜನೆ ನಮ್ಮ ಗುರು ಪ್ರದೇಶ ಪ್ರಕಾರವಾದ ಮಾತಾಡ್ತಿದ್ರೆ ಆ ದೇವರನ್ನ ಕೋಡಿದಾಗ ಪ್ರತಿಷ್ಠಾಂಗ ಸತ್ಕರ್ಮ ಕೊಟ್ಟು ಮಾತೃ ವಿಶೇಷ ದೇವದಾಸರ ಪ್ರಾರ್ಥನೆ ಪ್ರಸಾದ ಪೂಜಾ ನೀರಾಕಿ नमस्ते नारायण सभ्यामि पूर्वदिनादारभ्य एतावत्पर्यन्तं प्रतिष्ठापनाङ्ग कृता सत्यमणा भगवान् दुरात्मसि वासुकी महानायकाचार्यां शङ्करशिवरात्मप्रियताम् अश्वत्थनारायण प्रियताम् अच्युतानन्दान् गोविन्दान् नारायण प्रमादात् कैमुखिले अच्युतानन्दान् गोविन्दान् नारायण प्रमादात् कुरुतां तद्विष्णु स्मरणादि सम्पूर्णं स्यात् विष्णवे नमो विष्णवे नमो विष्णवे नमः तुलसिಗೆ ಪ್ಲೇ ಮುಂಜೆ ಸ್ವಲ್ಪ ಬಿಗಿದುಣ್ಣೆ ಸುರುಕು ಏರನ್ನು ಒಳ್ಳೆ ಪ್ಲೇ ಆಡ ಕೊಡ್ಲೆ ಪ್ರಾರ್ಥನೆ ಮಲ್ತೊಂದು ಪರಕೆನೆ ಸಂದಾಗ ಕುಂಚದ ಪುರ್ಸಾದ ಪಡೆಯುನುಗ ಶರಣು ಹಟಿಂಗಿ ಗಣಪತಿ ರಘುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಮಧು ಗಣಪತಿ ಶರಣು ಗಣಪತಿ ಗೋಪಾಶಿ ಗಣಪತಿ ಶರಣು ಹಟಿಂಗಿ ಗಣಪತಿ ರಘುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು
ಮಂಗಳವರ ಶರಣು. ಶ್ರೀ ವೈದ್ಯಂಚಿನ ಈ ಊರದ ಪರಪುರದ ಮಾತ ಬೇಕಿದ್ದ ಭಕ್ತ ಬಂಧುಗಳಿಗೆ ಅದೇ ರೀತಿ ಸ್ವಾಗತ ತಂದು ಅವಕಾಶ ಒದಗಿಸಿದ ಮಾತುಂತಾರೆ. ಜೈ ಹಿಂದ್, ಜೈ ಶ್ರೀರಾಮ್. ಈ ಒಂಜಿ ನಾಗದೇವರನ ಪುನರ್ ಪ್ರತಿಷ್ಠಾ ಕಲಶಾಭಿಷೇಕದ ಸಂದರ್ಭಡ್ ಈ ಒಂಜಿ ಸಭೆ ಟುಪ್ಪುನಂಚಿನ ಅಧ್ಯಕ್ಷರ್ಲ ಹಿರಿಯರ್ಲ ಐನಂಚಿನ ಭಾಸ್ಕರ್ ಚೌಡ್ರು, ರವೀಂದ್ರ ಕಂಬ, ಉಮೇಶ್ ಅನ್ನೆ, ಸೋಮನಾಥ್ ಅನ್ನೆ, ಅಂಚನೆ ವಿಠಲ್ ಅನ್ನೆ, ಸಾರನಾಥ್ ಅನ್ನೆ, ಮನೋಜಾಚಾರ್ಯ, ಪ್ರವೀಣ್, ಮುರಣಿ ನಾಗನ ಕಲ್ಲು ನೀರಿಗೆ ಪಾಠ ಸಂದರ್ಭಡಿ ಅನ್ಬದಿತ್ತೆ. ಭಾಸ್ಕರನ್ನೇ ನಿರಂತರವಾದ ಈ ಒಂಜಿ ದೈವಸ್ಥಾನದ ಬಗ್ಗೆ ದೇವಸ್ಥಾನದ ಬಗ್ಗೆ ನಾಗನ ಬಗ್ಗೆ ನಿರಂತರ ಸಂಪರ್ಕದಲ್ಲಿ ಒಂದು ಆರು ಬುಡುಕುಜೇರಿ ಇಂಕ ಗೊತ್ತಾಗಿದೆ ಬಂದ ಭಾಸ್ಕರನ್ನ ಊರೆಲ್ಲ ಜವಾಬ್ದಾರಿ ಕೊಡ್ತೀವಿ ಬಂದ ಆರು ಬುಡುಕುಜೇರಿ ಏರೆಲ್ಲ ಬುಡುಕುಜೇರಿ ಊರೆಲ್ಲ ಒಟ್ಟು ಸೇರ್ತಾ ಒಂದು ಆರು ನಮ್ಮ ಊರದಾಗಲು ನಿರ್ಣಯ ಮಲ್ಪನಂಚಿನ ಕೆಲಸಲೇನು ಭಾರಿ ಅರ್ಥಪೂರ್ಣವಾದ ಮಲ್ಪನಂಚಿನ ಒಂದು ಹಿರಿಯರಿಗೆ ನಮ್ಮ ಮಾತೆಲ್ಲ ಗೌರವಪೂರ್ವಕ ಜವಾಬ್ದಾರಿಗಳನ್ನು ನಮ್ಮ ಮಾತೆಲ್ಲ ಸೇರಿದು ಕೊಡ್ತಾ ಅಣ್ಣ ಅರ್ನೊಟ್ಟಿಗೆ ಪೂರೆಲ್ಲ ಒಟ್ಟು ಉಂತುದು ಆ ಕೆಲಸಲೇನು ಪೂರ್ಣ ಪ್ರಮಾಣ ಅವಡನ್ನ ನಮ್ಮ ಮಾತೆಲ್ಲ ಅರ್ನೊಟ್ಟಿಗೆ ಉಂತೋಡು ಇನ್ನು ಮಸ್ತ್ ಖುಷಿ ಅಂದ ಭಾರಿ ಮಲ್ಲ ಸಂಖ್ಯೆ ಈ ಒಂದು ಕೆಲಸ ಕಾರ್ಯ ನಿಕ್ಲು ಮಾತೆಲ್ಲ ಮಸ್ತ್ ಪ್ರೀತಿಡು ಭಕ್ತಿಡು ಸೇರಿದಾರೆ ದೇವರನ್ನ ಕೆಲಸ ಒಲ್ಪಲ
ಒರಿವಿಜಿಗೆ ದೇವರನ ಕೆಲಸ ಒಲ್ಪಲ ಆಪುನ ಸಂತನೆಗೆ ಈ ನಾಗನ ಮುರಣಿ ಶಿಲಾನ್ಯಾಸ ಆದ ಇನಿ ಐಕ ಅರ್ಥಪೂರ್ಣವಾದ ನಾಗ ದರ್ಶನ ಆತನ ಬಂಡ ದೇವರನ ಸಾನ್ನಿಧ್ಯ ಬೊಕ್ಕ ಕಾರಣಿಕ ಬೊಕ್ಕ ಧಾರ್ಮಿಕ ಕೆಲಸ ಕಾರ್ಯಗಳು ಎಂಚ ಆಪುನ ಸಂತನೇನೆ ದೇವರನ ಅಂಕ ತೋಜಾದ ಕೊರ್ಪೇರು ನಮ್ಮ ಪೂರೆಲ್ಲ ನಿಮಿತ್ತವಾದ ಕೆಲಸ ಮಲ್ಪನಾಗ್ಲು ಮಾತ್ರ ನಮ್ಮಡ ದೇವರು ಮಲ್ಪ ಒಂದಿ ಪೂರಲ್ಲ ದೇವರು ಅಕಸ್ಮಾತ್ ದೇವರು ಮಲ್ಪ ಒಂದೇರ್ನ ಅಂದ ನಮ್ಮ ಮಲ್ಪ ಅಂತ ಪಂಡ ಬಾರಿ ಮಲ್ಲ ಅಹಂಕಾರ ಅದು ನಮ್ಮ ಮಲ್ಪರೆ ಲಾಲೈತಿ ದೇವರು ಮಲ್ಪ ಅವಳು ಅಂಚಾದ ಇನಿ 25ನೇ ತಾರೀಕು ಬಾರಿ 8ನೇ ದಿನ ಶುಭ ಗಳಿಗೆಡೆ ಇಂಚಿತ್ರ ಒಂಜಿ ನಾಗದರ್ಶನದ ಮುಖಾಂತರ ನಾಗನ ದೇವರನ ಪ್ರಸಾದ ದೆತೊನ್ನ ಪ್ರಕಾರ ಈ ಒಂಜಿ ದೈವಸ್ಥಾನದ ವಿಶೇಷವಾದ ನವೀಕರಣ ಪುನರ್ ನವೀಕರಣ ಆದ ಬ್ರಹ್ಮ ಕಲಶೋತ್ಸವ ಪೂರ ಕೆಲಸ ಕಾರ್ಯ ಉಪರಂಚಿನ ಸಂದರ್ಭ ಇನಿ ಈ ಜಾಗಕ್ಕೆ ನಮ್ಮ ರಾಜ್ಯದ ಬಿಜೆಪಿ ಅಧ್ಯಕ್ಷರೆಲ್ಲ ನಮ್ಮ ಸಂಸದರೆಲ್ಲ ನಳಿನ್ ಕುಮಾರ್ ಕಟೀಲ್ರ ಖಂಡಿತವಾದ ಆರು ಬರ್ಪೆ ಅಂತ ಒತ್ತೊಂದು ಕೊಡ್ದೆ ಸೋಮಪ್ಪನದ ಮುಗ್ಲು ಪೂರ ದಿನೋಲಬಹುದು ಬರಡು ಒಂದು ರವೀಂದ್ರನ್ನೇ ಮುನ್ಪಲ್ಲ ಬಂದಿತ್ತೆ ಫೋನ್ ಮಾಡ್ಕೊಂಡಲ್ಲಿ ರೇಟ್ಗೆ ಕೊಟ್ಟು ಬರ್ಪಾರಂತ ಪಾಪ ಆರು ಬರ್ಪನ ಒತ್ತಡ ಉಪ್ಪೇರು ಬರೋಡು ಸ್ವಲ್ಪ ಆಸೆ ಲಪ್ಪು ದಯವಂಡ ಹಿಂಗೆ CM ಬರ್ಪನ ರಾತ್ರ ಕೆಲವೊಂದು ಒತ್ತಡ ಲುಪ್ಪು ಬದ್ದಿಂದಲ್ಲ ಅದನ್ನ ಸಂಪೂರ್ಣ ಸಹಕಾರ ನಮ್ಮೊಟ್ಟಿಗೆ ಖಂಡಿತವಾದ ನಿರಂತರವಾದ ಉಂಡು ಬೊಕ್ಕ ಈ ಜಾಗದ ಧಾರ್ಮಿಕ ಕೆಲಸ ಕಾರ್ಯಗಳ ಸಂಪೂರ್ಣ ಸಹಕಾರ ಕೊರ್ಪೇರಿಂದ ಈ ಸಂದರ್ಭ ಬಂದೊಂದು ಮುಖ್ಯವಾದ ಕೋಟ ಶ್ರೀನಿವಾಸ ಪೂಜಾರ್ಲನ ತವನ್ನೇಗೆ ಗಡಿಗಡಿ ಬಂದ್ಬಿಡು ಕೋಟ ಇಂಚಿನ ಬಂತೇರು ಪನ್ಲೇನು ತುರುಕ ಐನ್ ಪನ್ಲೇನು ಕೋಟ ಶ್ರೀನಿವಾಸ ಪೂಜಾರ್ಲ ಇನಿ CM ಬರ್ಪನ ಕಾರಣಕ್ಕೋಸ್ಕರ ಬೊಕ್ಕ ಎಲ್ಲ ಅಧಿವೇಶನ ಉಪನ ಕಾರಣಕ್ಕೋಸ್ಕರ ಅರೆಗ್ಲ ಅನಾನುಕೂಲ ಈ ಬರ್ಪನ ಅನಾನುಕೂಲ ಆತಂದ್ರೆ ನಾನು ಬಂದಾಗನೇ ರವೀಂದ್ರನ್ನೇ ಬರ್ತನ ಮನೋಜಾಚಾರ್ಯ ಪೂರೆಲ್ಲ ಗಣೇಶನೇ ಪೂರೆಲ್ಲ ಒಂಜಕ್ಕೆ ಯಾರು ಏದು ಕೊರ್ಪೆ ಅಂತೇಳಿ ಈ ಪನೋಡು ಅಂತ ಆರು ಕೊರ್ಪನೇನೆ ಮಿನಿಸ್ಟ್ರು ಕೊರ್ಪನೇನು ಮಿನಿಸ್ಟ್ರೇ ಪನೋಡು ಯಾನುಗಳೇ ಪನ್ಪು ಹಿಂಗಾದ್ರೆ ಪೌರಪಟ್ಟಕ್ಕೆ ಕೊಡ್ತಾರೆ ಎಲ್ಲ ಆರು ಪನ್ಪೆ ಆಡ ಒಂಜಿ ಸಂಗತಿದಾದ ಭಾಸ್ಕರನ್ನ ಇರು ಗಡಿ ಪನ್ನಿರ್ದಾತ್ರ ಯಾಲ್ನಾರಿಗೆ ಗಡಿ ಪನೋದಿತ್ತೆ ಅಲ್ತ ಕುಂಡೇಲ್ದ ದೇವಸ್ಥಾನದ ನೇಕ ಪೂರ್ಣ ಪ್ರಮಾಣದ ಪನ್ಪುನ ಹಕ್ಕಿಲ ಇಂಕಿಜ್ಜಿ ಮನೆಯಲ್ಲ ಬಲ್ಲಿ ಆಡ ಭಾಸ್ಕರನ್ನ ತಾರ್ನತನ್ನ ಎಂಚಿನ ಕೊರಡು ಏನು ಖಂಡಿತವಾದ ಶೀಘ್ರಾತಿ ಶೀಘ್ರ ಇರಗೊಂದು ಆದೇಶದ ಮುಖಾಂತರ ಇವಾಗ ಕೊರಪಿನ ಕೆಲಸ ಖಂಡಿತ ಮಲ್ಪೇರು ಭರವಸೆದಲ್ಲಿತ್ತೆ ಎಂಕೆ ಎಂಚ ಕೆಲಸ ಕಾರ್ಯಲ್ಲ ಈತ ಏನು ಪಂಪಿನ ಪೇಪರ್ದ ಕೆಲಸ ಕಾರ್ಯ ಎಂಚ ಆತನ ಗೊತ್ತಿತ್ತಿನ ಕಾರಣಕ್ಕೋಸ್ಕರ ಬಂತೀನಿ ಇದು ನಾನು ಆದೇಶ ಆದ ನಾನು ಇಷ್ಟ ಬಂತು ಇದು ಮಲ್ಬೇರೆ ಇವಾಗ ಆದೇಶದ ಪ್ರತಿಗೆ ಅಂದ್ರೆ ಇಲ್ಲಿ ನಾನು ಬಗ್ಗೆ ರವೀಂದ್ರನ ಈ ಸೋಮಪ್ಪನ ಚಾಟನ್ನು ಏರು ಸೈಕಲ್ ಅಂತಾದ್ರೆ ಮಾತೆಲ್ಲ ಖಂಡಿತವಾದ ನಮ್ಮ ಕೆಲಸ ನಮ್ಮ ಪೂರೆಲ್ಲ ಮಲ್ಕೊಡು ನಮ್ಮ ಪ್ರೀತಿ ನೀಡು ಅರ್ಥಪೂರ್ಣವಾದ ಕೆಲಸ ನಮ್ಮ ಮಾತೆಲ್ಲ ಮಲ್ಪಗೆ ಅಂತ ಬಂದು ನನ್ನ ಊರದ ಇನಿ ಜಾತ್ರೆ ಮಲಯಾಳ ಭಾಸ್ಕರನ್ನೇ ಇದು ಸಮಯ ಗುಪ್ಪೊಡೊಂದು ಪೂರ ಭಾಸ್ಕರನ್ ನಡೆದತ್ತನ ಮನೋಜಾಚಾರ್ಯದತ್ತನ ಪೂರ ಮಾತೆಲ್ಲ ಗಡಿ ಹನ್ನೊಂದಿನ ಜಾತ್ರೆ ಅಂತ ಹೇಳಿದ್ರೆ ನಾನು ಬಾರಿ ಮಲ್ಲ ಜನ ಅಂತ ಒಟ್ಟು ಈ ಕಾರ್ಯಕ್ರಮಕ್ಕೆ ಬರೋಡು ನಮ್ಮ ಒಟ್ಟಿಗೆ ಉಟ್ಕೊಡೋದು ಅಂತ ಆರು ಒಂಜಿ ಆ ಪ್ರಯಾಣ ಆತು ಒದ್ದಾಡ್ತಾರೆ ತನ್ನ ನಮ್ಮೆಲ್ಲ ಅರನೊಟ್ಟಿಗೆ ಸೇರಿದೆ ಕೇವಲ ಸರ್ಕಾರ ಅಂದತ್ತು ಬೇರೆ ರೂಪಾಯಿಗಳ ದಾಳಪುರ ಸಹಕಾರ ಮಂತ್ರಿ ಭಾಸ್ಕರನ್ನ ಖಂಡಿತವಾದ ಈ ಒಂಜಿ ದೈವಸ್ಥಾನದ ದೇವರು ಎಂಕ್ಲೆಗೆ ಅಂಚಿತನ ಕೆಲಸ ಮಲ್ಪನ ಅಂಚಿನ ಶಕ್ತಿ ದೇವರು ಈ ಸಂದರ್ಭ ಕೊರಡೊಂದು ದೇವರ ಪ್ರಾರ್ಥನೆ ಮಲ್ತೊಂದು ಈ ಧಾರ್ಮಿಕ ಕೆಲಸ ನಮ್ಮ ಅರ್ಥಪೂರ್ಣವಾದ ಊರದ ಮಾತು ಜನಕಲ್ನ ಸಹಕಾರಡು ದೈವದ ಅನುಗ್ರಹ ಪೊರ್ಲುಡು ಆಪನೆಗೆ ನಮ್ಮ ಮಾತೆಲ್ಲ ಜೊತೆ ಕೈ ಸೇರ್ಸಾದ ಕೆಲಸ ಮಲ್ಪಗೆ ಅಂತ ಪನ್ನೊಂದು ಅವಕಾಶ ಹೊಂದಿಸಾದ ಎನ್ನ ಪಾತ್ರನೊಂದವೆ ಜೈ ಹಿಂದ್ ಜೈ ಕರ್ನಾಟಕ. ಸತೀಶ್ ಕುಂಪಲ ಮೇರೆಗೆ ಸೊಲ್ಬೇಲನ ಸಂದಾಯಿತ ಮಂತೊಂದು ಮೇರೆಗೆ ಭಾಸ್ಕರ ಚೌಟ ಕುಂಡೇಲು ಮೇರೊಂಜಿ ನೆಂಪುದ ಕಾಣಿಕೆಯನ್ನು ಕೊರಡು ಬಂದು ದೇವರ ವಿನ್ನಪ ಮಂತೊಂದುಲ್ಲ. ನಾಗಬ್ರಹ್ಮ ಸನ್ನಿಧಿ ಕೋರ್ದಪ್ಪ ದೇವಸ್ಥಾನ ಕುಂಬಡೇಲು ನೇತ 73ನೇ ವರ್ಷದ ಈ ನೇಮ ಬೊಕ್ಕ ನಮ್ಮ ನಾಗನ ಕಟ್ಟೆ ಉದಯದ ವೇದಿಕೆ ಇತ್ತಿನ ಮಾತೆರೆಗಳ ನಮಸ್ಕಾರ ಬೊಕ್ಕ ಎದುರುಡುತ್ತಿನ ಗಳಿಗಳ ನಮಸ್ಕಾರ ಅಂತಂದು ಈ ಬಗ್ಗೆ ಎಂಡ ಪಾತೆರಡು ಬಂದು ಮೊದಲನ ತಾರನಾಥ್ ಕೊಟ್ಟಾರಿ ಒತ್ತಾಯ ಮಂತಂದ್ರಿ ಯಾನು ಪಾತೆರ್ನ ಯಾನು ರಾಜಕೀಯ ಲೀಡರ್ ಹತ್ತು ಬೊಕ್ಕ ಒಂಜಿ ದೈವದ ನಿಖಿಲ್ಲೆಕ್ಕ ನಂಜಿ ಭಕ್ತಿ ಆದ ದೈವದ ಬಗ್ಗೆ ಪಣವಲ್ಲಿ ಹತ್ತೊಂದ ಬೇತದಾಲ ಹಿಂಗೆ ಪಂಪಿನ ಅಂಚಿನ ಆತ್ಮಲ್ಲ ಹಿಂಗ್ಲೇ ಗೊತ್ತಜ್ಜಿ ಅಂಡ ಈ ಜಾಗಡೆ ನಾಗದೇವರನ ಪ್ರತಿಷ್ಠೆಯನ್ನು ಮಲ್ಪೋಡು ಬಂಡದು ಎಂಗೆಲ್ಲ ಮಾತೇರ್ನ ಈ ದೇವಸ್ಥಾನದ ಚಾಕಿರಿ ದಾಖಲು ಬೊಕ್ಕ ಊರು ದಾಖಲು ಅಂದೈತೆ ಮಲ್ಪೋಡು ಬಂದ್ಬಿಡ ಒಂಜಿ ಇತ್ತು ದಿನ 22 ತಾರೀಕು ದಾನಿ ಕೆಸರು ಬಾಡ್ರೆ ನಮ್ಮ ಹೊಲಲಿ ತಂತ್ರಿನ ನೇತೃತ್ವಡು ಮಲ್ತದ ಉದೇನೆ ಭಾರಿ ಪೊರ್ಲೋಡು ಮಲ್ತಂದು ಭಾರಿ ಏರು ಮಾತಲ್ಲ 5 ದಾಖಲು ಮಾತ ಈ ಜಾಗ ಬರ್ತದೆ ಆ ಕೆಸರು ಕಲ್ಲನ್ನು ಪಾಡ್ದೇನೆ ಇನಿ 25 ತಾರೀಕಿಗೆ
ಅವರು ಪ್ರತಿಷ್ಠೆ ಮಲ್ಪೋಡು ಬಂತಂದು ಆ ಪೊರ್ತುಗೂ ಪ್ರತಿಷ್ಠೆ ಆತನು ದಯಬೇಡ ಒಂದು ನಾಗದೇವಿಯನ ಶಕ್ತಿಲ ಬೊಕ್ಕ ದೇವರಾಜ ಕೋರ್ದಪ್ಪನ ಶಕ್ತಿಲ ನಮ್ಮ ಎಂಗೆಲ್ಲ ಶಕ್ತಿ ಆಗ್ತದೆ ನೆಟ್ ಅಂಚಾದ ಆತನೊಂದು ಮನ್ಪಿನಕ್ಕೆ ಎಂಗೆ ಭಾರಿ ಮನಸ್ಸು ಸಂತೋಷ ಆಪು ದಯಬೇಡ ಒಂದು ಪಂಡಿನ ದಿನಕ್ಕೆ ಆಂಡತ್ತ ದಾದಾನ್ಲ ಒಂಜಿ ಕೊರತ ಇಜ್ಜಂದೆ ಒಂದು ದೈವದ ಲೀಲೆ ಅಂದು ಈ ಜಾಗಡ ಮನಲ್ಲಿ ಕುಂಬಡಿಯಲ್ಲಿ ಬೊಕ್ಕ ನಾಗಬ್ರಹ್ಮ ಸನ್ನಿಧಿ ಕೋರ್ದಪ್ಪ ದೇವಸ್ಥಾನ ಕುಂಬಡಿಯಲ್ಲಿ ನೆತ್ತ 73ನೇ ವರ್ಷದ ನೇಮನನ ಎಲ್ಲ 7 ತಾರೀಕಿಗೆ ನೆತ್ತ ಬಗ್ಗೆ ಪನೀರದಲ್ಲ ಇಡೀ ಊರದ ಸಾಧಾರಣ ಜನಕ್ಕೆ 75 ವರ್ಷ ತೀರ್ಥದ ಜನಕ್ಕೆ ಮಿತ್ತದ ಜನಕ್ಕೆ ತೀರ್ಥ ಜನಕ್ಕೆ ಮಾತ್ರ ಗೊತ್ತುಂಡು ಕೋರ್ದಪ್ಪ ಸ್ಥಾನ ಕುಂಬಡಿಯಲ್ಲಿ ಉಂಡು ಕುಂಬಡಿಯಲ್ಲಿ ಒಂಜಿ ಕೋರ್ದಪ್ಪ ದೇವಸ್ಥಾನ ಉಂಡು ಒಂದೇನು ಭಾರಿ ಅಚ್ಚುಕಟ್ಟಿಗೆ ಮಲ್ತೊಂದುಲ್ಲೇರಿ ಆ ಊರ್ದಾಕಲ್ನ ಒಂಜಿ ನೇತೃತ್ವಡು ಬೊಕ್ಕ ದೇತ ಚಾಕಿರ್ದಾಕಲ್ನ ಮುತ್ತಜ್ಜಿರಿ ಈ ನಾಗನಘಟ್ಟ ಕಟ್ನಾಗ ಒಂಜಿ ಎಂಗಲ್ನ 25 ಜವಣಿಯರು ಒಂಜಿ ರಾತ್ರಿ ಜೈದ ರಜ್ಜೆ ಅಂದ್ ಗೊತ್ತಜ್ಜಿ ಎಂಗಲ್ ಬೋದು ಜೈದ ರಾತ್ರಿ ಆತ ನೆತ್ತ ಕೆಲಸ ಮಲ್ತದೆ ಧರ್ಮಾರ್ಥಗೊಂದು ಮಲ್ತಿನಂಚಿನ ಕೆಲಸವನ್ನ ಕುಂಬಡಿಯಲ್ಲಿ ನಾಗಬ್ರಹ್ಮ ಸನ್ನಿಧಿ ಕೋರ್ದಪ್ಪ ದೇವನ ಎಂಕಪ್ಪ ಗುರಿಕಾರ ನೇತೃತ್ವ ದಯಬಂಡ ನೆತ್ತ ಒಂಜಿ ಪೈಸಲ ಹಾಕಲಿ ಎಂಕುಲ್ ದಾಲ ಕೊಡ್ತುಜ ದಾಲ ಕೊರ್ಪಿನಂಚಿನ ಪರಿಸ್ಥಿತಿಲ ಎಂಕುಲು ಇಜ್ಜ ದಯಬಂಡ ಮಾತೇರ್ನಲ್ಲ ಒಂದು ದೇವಸ್ಥಾನ ಅಂಚೆ ಎಂಕುಲು ಕೊರಿಯರ ಎಂಕುಲು ಏರಿ ಇಂದು ದೈವನೇ ಕೊರಡು ಹಾಕ್ಲಿಕ್ಕೆ ದಾದ ಸಾಕಾರ ಮಲ್ಪಡತಂದು ಎಂಕುಲತ್ತು ಅಂಚಿನ ಒಂಜಿ ಬೇಲೆಯನ್ನು ಮಲ್ತಿನ ಎಂಗ್ಲ ದೇವಸ್ಥಾನದ ಚಾಕಿರಿ ದಾಖಲೆಗೆ ಹೊರ ತಾಟಿ ಬಿಟ್ಟು ನಿಕಲು 10 ಸರ್ತಿ ಬಿಟ್ಟು ದಯವಂಡ ದಿಕ್ಕಲೆ ಊರ್ ದಾಖಲೆ ಗೆಡ್ಡಾರೆ ಪಡೆದು ಈ ಇಂಚಿನ ಒಂಜಿ ಕಟ್ಟ ಕಟ್ಟಿದೇರು ಈ ಕಟ್ಟೆಯನ್ನು ಮಲ್ತಿನ ಅಂಚಿನ ಒಂಜಿ ದಾಖಲೆಗೆ ಮಾತೆರೆಗಳ ಆ ಕೋರ್ದಪ್ಪು ತನಿ ಮನೆಗೆ ಹಾಕಲು ಔಷಾನ ಕಾಲ ಮುಟ್ಟ ಧರ್ಮದ ಬೊಲ್ಪೆ ತೋಜಡತಂದ್ರೆ ಕರ್ಮದ ಬೊಲ್ಪು ತೋಜರ ಬಲ್ಲಿ ನಿನ್ನಂಜಿ ಅಭಿಪ್ರಾಯ ಈ ಊರ್ ದಾಖಲನ ದೇವಸ್ಥಾನ ಬೊಗ್ಗುಮುಖಾರಿ ಈ ದೇವಸ್ಥಾನ ಸ್ಥಾಪಿದೆ ಬೊಗ್ಗುಮುಖಾರಿ ಪಂಪಿನ ಸಹಿತದ ಐತೆ 4ನೇ ತಲೆಮಾರುತ್ತೆ 4ನೇ ಅಂಕುಲ 5ನೇ ತಲೆಮಾರು ಆದಪ್ಪು ಅಂಡ 4ನೇ ಕರೀದು 5ನೇ ತಲೆಮಾರದಾಗಲನ್ನ ಈ ಸ್ಟೇಜಿನ ಉಂಟದ ಪಾತಿರ ಅವನಕ್ಕೆ ಅವಕಾಶ ಕೊಡ್ತಾನೆ ಬೊಗ್ಗುಮುಖಾರಿ ಆಯನ ದುಂಬು ಹಾಕಲಿ ನಿಂತ ನೋಡಿ ದಯಬಂಡ ನೆತ್ತ ಚಾಕಿರಿ ಮಲ್ತಿನ ಹಾಕಲು ಪೂರ ಹಾಕಲು ಆ ಕಾಲೋಡು ಸುಧೇರ್ದು ಪೊಯ್ಯೇನು ತುಂಬುದು ಈ ದೇವಸ್ಥಾನ ಕಟ್ಟದೇರನ್ನು ಬಣಂತೇವೆ ಸುಧೇರ್ದು ಎಂಕುಲು ಪೊಯ್ಯ ತುಂಬೊಂದುತ್ತಾ ಪೊಯ್ಯ ತುಂಬುದು ದೇವಸ್ಥಾನ ಕಟ್ಟದ ಆತ ಬಂಗೋಡು ಅಂಚಿನ ಕಾಲೋಡು ಎಲ್ಪ್ ಮಲ್ತಿನಾರಿ ಬಾಬು ಪೂಜಾರಿ ಇವರಿ ಮಾತ್ರ ನಮ್ಮ ಮಜೀಲ ಗೊತ್ತದ ಬಾಬು ಪೂಜಾರಿ ರಾಮದಾಸ್ ನಗಲ ಅಮ್ಮೇರು ಬಾರಿ ಅಪ್ಪ ಆ ಟೈಮ್ ಓಡು ಕೊಡ್ತೇರಿ ಪಕ್ಕಾಸು ಕೊಡ್ತೇರಿ ಸುಬ್ಬಣ್ಣೇರಿ ಕರೆಂಟ್ ಕೊಡ್ತೇರಿ ಈ ಜಾಗ ಕರೆಂಟ್ ಜನ ಜಾಗ ಸುಬ್ರಾಯ ಭಟ್ರು ಇಂಚಿನ ಮಾತ ವ್ಯಕ್ತಿ ತಪ್ಪಾಗ ಒಂದು 2-3-4 ಜನ ಇರ್ತೀನಿ ಇನ್ನು 2-3-4 ಜನ ಇತ್ತು ಈ ಕೋರ್ದಪ್ಪಗೂ ಭಕ್ತರಾದದಲ್ಲ 1000 ಗಟ್ಟಲೆ ಜನ ಈ ಜಾಗಡೆ ಇಲ್ಲೇರು ದೇವಸ್ಥಾನ ಎಂಕುಲು ಒಂಜಿ ಕಟ್ಟೋಡು ಈ ದೇವಸ್ಥಾನ ಒಂಜಿ ಜಾಗಡ ಬೋರ್ಡು ಮಾತೆರೆಗಿಲ್ಲ ತುಂಬೆ ಗ್ರಾಮದಕ್ಲಿಲ್ಲ ಪುದು ಗ್ರಾಮದಕ್ಲಿಲ್ಲ 2 ಗ್ರಾಮದಕ್ಲೆ ಸಂಬಂಧಪಟ್ಟ ಅಂಚಿನ ಜಾಗ ಒಂದು ಎಂಕುಲು ಒಂದು ದಿನ ಜಾಗ ತುಂಬ್ಯ ಅವತ್ತಿನ ಜಾಗ ಪುದು ಅಂಚಿನ 2 ಗ್ರಾಮ ಸಂಬಂಧ ಪ್ರತಿ ವರಿಯಾಗಲ ಈ ಜಾಗಡು ದೈವರಾಜ ಕೋರ್ದಪ್ಪ ಪಾತೆರ್ವೆ ಎಂದು ಪನ್ಪಿನ ಎಂಗಲ ನಂಬಿಕೆ ಈ ಜಾಗಡು ಪಾತೆರೊಂದುಲ್ಲೇರಿ ಬೊಕ ಈ ಜಾಗ ಬರ್ಪೇರು ಈ ಜಾಗಡು ಮಲ್ಪುನಂಚಿನ ಬೇಲೆ ಮಾತ ಎಡ್ಡೆ ಹಾಪುಂಡು ಏರಿ ಈ ಜಾಗ ಬತ್ತೆನ ಹೊರ ಬತ್ತಿನೇ ಬೊಕ ಬುಡಂದೆ ಬರ್ಪೆ ಈ ಜಾಗ ಇನಿ ಸತೀಶ್ ಕುಂಪಲ ಬೊಕ ಆಡು ನಳಿನಿ ಕುಮಾರ್ ಕಟ್ಟಿಲಾಡು ದಾಯಬರ್ತಿ ಬೈಜರ್ ಬಂಡ ಹಾಕ್ಲೆ ಬರಿಯರ ಆತಜಿ ಮಸ್ತ್ ಸಾರಿ ಕಾರ್ಯ ನಮ್ಮಲೆ ಕಾರಣ 1000 ಜನತ ಓಟು ಕೊರ್ದು ಗೆಂದು ದಿನಾಗಲು ಬಲೆ ಎಂದು ಮಂಡೆಂಗಳು ಒತ್ತಾಯ ಮಲ್ಪೇರ್ ಲಾಭ ಜಾಗಲಿ ದಯಬಂಡ ಅಕಲ್ನ ಬೇಲೆನೇ ಹಾಕ್ಲಿಕ್ಕೆ ಹೆಚ್ಚಾತು ನಾಂಡ ದೇವಸ್ಥಾನಕ್ಕೂ ಸಹಾಯ ಮಲ್ಪು ಎಂದು ಬಂತೀರ ಫಂಡೇರಿ ಇಲ್ಲ ಆಯ್ತಾ ಕಾರ್ಯದರ್ಶಿ ಏನಾರು ಮಲ್ಪೇರಿ ಬಂದು ನಂಬಿಕೆ ಎಲ್ಲ ಉಂಟು ದಯವಿಟ್ಟು ದುಂಬುಲ ಸಹಾಯ ನಾಲ್ನ ಮಲ್ಪೇರಿ ಅಂತ ಊರ್ದಾಕಲ ಮಸ್ತ್ ಸಹಾಯ ಬೋಡು ಈ ದೇವಸ್ಥಾನ ಖಾಲಿ ಒಂಜಿ ಕೋರ್ದಪ್ಪ ಸ್ಥಾನ ಆದ ಪೆರವಲ್ಲಿ ನಾಗಬ್ರಹ್ಮ ಸನ್ನಿಧಿ ಕೋರ್ದಪ್ಪ ದೇವಸ್ಥಾನ ಕುಂಬಡೇಲಿ ನೆಕ್ ಪುತಾರ್ ಕೊಟ್ಟಾರ ತಾರನಾಥ್ ಕೊಟ್ಟಾರ್ಲು ಎಡ್ಡೆ ಉಮೇದಿನ ಬೇಲೆ ಮಲ್ಪನಾರು ಇನ್ನಿತ ಫುಲ್ಲು ಒಣಸದ ಖರ್ಚಿನ ಎಂಗಲ ಬರ್ಕೆ ಉಮೇಶ್ ಶೆಟ್ಟಿಗೂ ಖರ್ಚಿನ ತೂಪೆ ಅಂತ ಬಂದು ಒತ್ತದೆ ಮಾತಾಡ 7 ಜನಕ್ಕೆ ಒಣಸ್ಬೋದು ಅವ್ರು ಪೂರ 5 ರೂಪಾಯಿ ಅಂದು ಅಂಚನೆ ನಾಗದರ್ಶನ ಪಾತ್ರದ ಭರತ್ ಕುಂಬಡೇಲಿ 5 ರೂಪಾಯಿ ಅಂದು ಒತ್ತದೆ ರೀ ಅಂಚಿನ ಈ ದೈವದ ಒಂಜಿ ಕಾರ್ಣಿಕ ಕಟ್ಟಂದೆ ಅಕಲು ಒಂಜಿ ಎಡ್ಡೆ ಅಣ್ಣ ದೇವಸ್ಥಾನಕ್ಕೂ ದಾಲ ಕೊರುವೇರೆಂದು ಪಂಪಿನ ನಂಬಿಕೆ ನಮ್ಮ ಹೊರ್ತದ ಮಾತೆರೆಗಳ ಈ ಕೋರ್ದಪ್ಪು ತನಿಮಾನಿಗೆ ಎಡ್ಡೆ ಮಲ್ಪಾಡು ಈ ಜಾಗಡು ದೇವಸ್ಥಾನ ಆವಡು ಎಂಕುಲು ಒಂಜಿ ಕೋಟಿ ರೂಪಾಯಿದ ಒಂಜಿ ದೇವಸ್ಥಾನ ಆವಡು ಎಂಕುಲು ಒಂಜಿ ಮನಸ್ಸಿರುತ್ತದೆ ಅವೇನು ಮಾತ ಮಲ್ಪೆರ ದೇವಸ್ಥಾನ ನಿಖಲ ಊರ್ದಾಕಲ್ನ ಸಾಕಾರ ಬೋಡು ಊರ್ದಾಕಲು ಪ್ರತಿ ವರಿಲ ಎಂಕಲಿಗೆ ಸಾಕಾರ ಮಲ್ಪೋಡು ಅಕಲ್ನ ಸಾನ ಮೊಕಲ್ನ ಸಾನ ಅಂದು ಪಣಚ್ಚಿ ಜಾತಿ ಧರ್ಮವನ್ನು ಬುಡ್ಲಿ ನಮ್ಮ ಮಾತೆರ್ಲ ಒಂಜಾಕ ಈ ಜಾಗಡು ಒಂಜಿ ದೇವಸ್ಥಾನವನ್ನು ಕಟ್ಟಗ ಮಾತೆರ್ಲ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆದು ಏತು ಕೋರ್ದಪ್ಪು ದೇವಸ್ಥಾನ ಉಂಡು ಆತಕ್ಕೆ ನಮ್ಮ ಒಂಜಿ ಮಾದರಿ ಹಾಕ ನಮ್ಮ ದೇವಸ್ಥಾನದ ಒಂಜಿ ಮೂಲ ಹಾಕ ಕುಂಬಡೆಯಲ್ಲಿ ಉಪ್ಪಿ ನೀರು ಓಡೆಮುಟ್ಟ ಬರ್ಪುಣು ಅಡೆಮುಟ್ಟ ಮಾತ್ರ ಕೋರ್ದಪ್ಪ ಸ್ಥಾನ ಉಪ್ಪುಣೊಂದು ನಂಬಿಕೆ ಉಂಡು ಅಂಚೆ ಕುಂಬಡೆಯಲ್ಲಿ ಲಾಸ್ಟ್ ಕೋರ್ದಪ್ಪ ಸ್ಥಾನ ನಮ್ಮ
ಕುಂದಾಪುರ ಇಡಮುಟ್ಟ ಕುಂಬೆ ಲಾಸ್ಟ್ ಕೋರ್ದಪ್ಸ್ಥಾನ ಈ ದೇವಸ್ಥಾನ ತುಂಬೆ ಗ್ರಾಮದಗಳು ಪುದು ಗ್ರಾಮದಗಳು ಏರು ಮಾತ ಈ ದೇವಸ್ಥಾನಕ್ಕೂ ಸಾಕಾರ ಮಲ್ಪರೆ ಮನಸ್ಸಲ್ಲಿ ಮಲ್ಪೇರಿ ಅಕಲ ಪೂರ ಸಂಸಾರಗಳಿಗೆ ಅಕಲ ಇಲ್ಲಲ್ಲ ಜೋಕಲಿಗೆ ಮದ್ಮೆ ಅತ್ತಜಿಂದ ಬಂದು ಮಿತ್ತಂಡ ಅವು ದೈವರಾಜಿ ಕೋರ್ದಪ್ಪು ಕೈ ಮುಗಿಲಿ ಏರಿಗೆ ಸಂಸಾರ ಇಜ್ಜಿ ಮನಸ್ಸಿನ ಬಿಡ್ದು ಕೈ ಮುಗಿಲೆ ನಿಖಿಲ ಸಂಸಾರ ಆಪುಂಡು ದೇವಸ್ಥಾನೋಡು ಎಂಚಿನ ಮಾತ ನಿಖಿಲ ಮನಸ್ಸಿನ ಎನ್ನುವಾರು ಉಲಾಯಿಡು ಒಂಜಿ ದೀದು ಪಿದಾಯಿಡತ್ತು ಸತ್ಯೋಡು ಎನ್ನಲೆ ನಿಖಿಲ ಬೇಲೆ ಕುಂಬಡೇಲ್ದು ಆತಂದು ಕುಂಬಡೇಲ್ದು ಏರೆಗಳ ದುಷ್ಟತನ ತಗಲಿಗೆ ಬದುಕೆರೆ ಇನಿಲ ಆತಜಿ ನಮ್ಮ ಮಾತ್ರ ಧರ್ಮೋಡು ಏರುವುಲ್ಲ ಅಕ್ಲಿಗೆ ಕುಂಬಡೇಲ್ದು ಬದುಕೆರೆ ಅವಕಾಶ ಆತಂದು ಈ ಧರ್ಮೋಡು ನಮ್ಮ ಮಾತೆಲ್ಲ ಹಿಂದೂ ಧರ್ಮದ ಒರಿಪುಗ ಕುಂಬಡೇಲ್ದು ಮಾತೆಲ್ಲ ಒಂಜಾಕ ಇಡೀ ನಮ್ಮ ಕುಂಬಡೇಲಿ ಅತ್ತು ಪುದು ಗ್ರಾಮ ತುಂಬೆ ಗ್ರಾಮದಗಳು ರೆಡ್ಡು ಗ್ರಾಮದಗಳು ಸೇರಿದು ಈ ದೇವಸ್ಥಾನ ಕಟ್ಟರೆ ಮಾತೆಲ್ಲ ಅವಕಾಶ ಮಲ್ಪಲೆ ಎಂಗ ಪಾತ್ರೆಗೂ ಅವಕಾಶ ಕೊರಲಿಕ್ಕೆ ಮಾತ್ರೆಗಳ ವಂದನೆ. ದಿವಂಗತ ಅಂಜನೆ ಈ ನಾಗಬ್ರಹ್ಮ ಸಾನ್ನಿಧ್ಯ ಕೆಸರು ಕಲ್ಲು ಪಾಡ್ನೇಡು ದಿಂಚ ಕೋಡೆ ಮುಟ್ಟಗು ರಾತ್ರಿ ಪಗೆಲು ಬಡವು ಬಾಜೆಲು ಪನ್ಪಿನ ಈ ಕ್ಷೇತ್ರದ ಆವಡಂಚಿನ ಕಾರ್ಯದ ಬಗೆಟ್ ಉಡಲ್ಲೆತ್ತಿನ ಆಸಿದ ಒಟ್ಟಿಗೆ ಉಡಲ ಮದಿಪುನು ಬಟ್ಟಿನ ಭಾಸ್ಕರ ಚೌಟ ಕುಂಡೇಲು ಮೇರೆನ್ ಸೊಲ್ಮೇಲನ ಸಂದಾಯಿತ ಮಂತೊಂದು ನನದುಬ್ಬುಗು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾಯಣ ರವೀಂದ್ರ ಕಂಬಲಿ ಬೇರೆ ಈ ಲೇಸದ ಬಗೆಟ್ ಒಂಜೆರಡು ಪಾತೆರೊಂದು ಎರಡು ಭಿನ್ನಾಪು ಸಾನ್ನಿಧ್ಯದ ಕೋರ್ದಬ್ಬು ದೈವ ನಾಗಬ್ರಹ್ಮ ದೇವರಿಗೆ ಕೈ ಮುಗಿಯೊಂದು ಇನ್ನಿತ ನಾಗ ಪುನರ್ಪ್ರತಿಷ್ಠದ ಈ ಸಂದರ್ಭಗಳು ವೇದಿಕೆ ಇತ್ತಿನಂಚಿನ ಹಿರಿಯರಾಯಣ ಭಾಸ್ಕರ್ ಚೌಟ್ರ ತಾರನಾಥ್ ಕೊಟ್ಟಾರ್ಲ ಈ ಭಾಗದ ಗುರಿಕಾರ್ರ ಉಮೇಶ್ ಅಣ್ಣೆ ಅಂಜನೆ ಭರತ್ ಕುಂಬ್ರೇಲ್ರ ಮೂರು ಸೇರಿದ ಮಾತಾ ಭಗವದ್ ಭತ್ತ ಬಂದಿದೆ ಚೌಟ್ಯರು ಸುಮಾರು ವಿಷಯನು ನಮ್ಮ ದುಂಬುದಿಯರು ದಯನ್ ಬಂಡ ಸತ್ಯ ಓಲು ಧರ್ಮ ಒಟ್ಟಿಗೆ ನಡತೊಂದುಂಡ ಅಂತ ಹೇಳಿದಾರ ನಮ್ಮ ಮಾತ ಇನ್ನು ಒಟ್ಟಿಗೆ ಅಲ್ಲ ಒವೇ ಜಾತಿ ಅಂದ್ರೆ ನಮ್ಮ ಮಾತ ಹಿಂದೂ ಧರ್ಮದಾಗಲ ಇನ್ನು ಒಟ್ಟಿಗೆ ಅದು ಈ ಕೆಲಸ ಮಾಡ್ತಾರಂತ ಎಲ್ಲ ಸುಮಾರು 5 ವರ್ಷದಿಂದ ಈ ಕೋರ್ದಬ್ಬು ಸ್ಥಾನ ದಿನ ಬೆಳಗೊಂದು ಬರ್ತದೆ ದಯನ್ ಬಂಡ ನಮ್ಮ ಮಾತ ಇನ್ನು ಒಟ್ಟಿಗೆ ಅದು ಮಿಕ್ಕಿ ಬಲೆ ಲೆಕ್ಕ ನೆಟ್ಟು ಕೆಲಸ ಮಾಡ್ತಾರಂತಾರ ದೈವದ ಶಕ್ತಿ ಇಟ್ಟು ಸೇರಣ್ಣಂಚಿನ ಮಾತ ನಾಗದೇವರು ಬಾಕಿದ ಶಕ್ತಿಗಳು ಒಟ್ಟಿಗೆ ಆದ ಇನ್ನು ಈ ಭಾಗಗಳು ಭಾರಿ ಆತ ಕೆಲಸಗಳು ಮಂತೊಂದು ಬರ್ತದೆ ನಿಜವಾದ ತುಂಡ ದುಮ್ಮುದಾಕಲು ಮಂತಿನ ಅಂಚಿನ ಆ ಕಟ್ಟು ಎಂಚಿನ ಉಂಡ ಇನ್ನು ಒರಿತೊಂದು ನಮ್ಮ ಇನ್ನು ದುಮ್ಮು ಪೋಪುನ ಅಂಚಿನ ಕೆಲಸ ಮಾಡ್ತದೆ ಇನ್ನು ಬೇತೆ ಬೇತೆ ರೀತಿದ ವ್ಯವಸ್ಥೆದಡಿ ಸಾನ ದೇವಸ್ಥಾನ ನೇನು ಮಾತ್ರ ನಮ್ಮ ಕಟ್ಟರಪಿದಾಡ್ದ ಅಲ್ಲಿ ನೆತ್ತ ಮೂಲ ಊಲನ್ನು ಬಂಡ ಆನಿದ ಬೊಗ್ಗು ಮುಖಾರಲು ದೀತಿನ ಅಂಚಿನ ಒಂದು ಎಂಚಿನ ಮೂಲ ವ್ಯವಸ್ಥೆ ಉಂಡ ಆ ವ್ಯವಸ್ಥೆದ ಇನ್ನು ಕೋರ್ದಬ್ಬು ದೇವಸ್ಥಾನ ನಡ್ತೊಂದು ಪೋಡು ಇನ್ನು ನಂಗೆ ಬಡಪಲಕ ಇನ್ನು ನೇನು ಕಟ್ಟು ಕಮಣ್ಣು ದುಮ್ಮು ಮಂತೊಂದು ಬೇತೆ ಬೇತೆ ಮಂತೊಂದು ಪೋಂಡು ಇತ್ತಿಂದ ಇನ್ನು ನಂಕಲ ಆಯ್ತಾ ತಾಪತ್ರ ಬೇತೆ ಬೇತೆ ತೊಂದರೆಗಳು ಒದಗಿಸ ಒಂದು ಬರ್ಬೋದು ಅಂಡ ಇನ್ನು ಈ ಜಾಗೆಡ್ ನಾಗ ಪ್ರತಿಷ್ಠೆ ಮಂತೊಂದು ಎಡ್ಡೆ ರೀತಿದ ಕೆಲಸ ಅಂತಾರ ದುಂಬುದ ವರ್ಷೋಡು ಇನ್ನು ಈ ದೈವಸ್ಥಾನಗೂ ಒಂಜಿ ಶಿಲಾನ್ಯಾಸ ಮನ್ಪಡಂಚಿನ ಒಂಜಿ ಭಾಗ್ಯ ಬರ್ಕೊಂಡು ನಂಗೆ ಮಾತಿರಗಲ್ಲ ಮಾತ ಮೂಲ ಸೇರಿದ ಇನ್ನು ಒಟ್ಟಿಗೆ ಅದು ಒಂಜೇ ಮನಸ್ಸು ನೆನಪಡು ನಮ್ಮ ಕೈ ಪಂಡಂಚಿನ ಈ ಕೋರ್ದಬ್ಬ ದೈವಸ್ಥಾನದ ದುಂಬುದ ಕೆಲಸ ಇಂಚ ಆಯರೊಂಡ ಭಾಸ್ಕರ್ ಚೌಟರು ಪಂಡರು 1 ಕೋಟಿದ ಕೆಲಸ ಈ ಭಾಗಡು ಆಯರೊಂಡು ಭಾಸ್ಕರ್ ಚೌಟರು ಬಕ್ಕ ಐತ ಗುರಿಕಾರನಕಲು ಎಂಕಲು ಮಾತಿರಲ್ಲ ಒಟ್ಟಿಗೆ ಬೋದು ಐಕೆ ಬೋಡಪಣಕಲ ಎಂಚಿನ ಮಾತ ಸಾಕಾರ ಬೋಡ ಐನ ಮಾತ ಕೇಂದ್ರ ಮಾತಿರಲ್ಲ ಐಕೆ ಬೋಡಪಣಂಚಿನ ವ್ಯವಸ್ಥೆ ಮಂತು ಕೊರ್ಪಂದು ಬಂತೇರಿ ಮತ್ತು ಐಕೆ ಆ ದೈವ ಸಾಕಾರ ಮಂತದ ಅಕ್ಲಿಗೆ ಎಡ್ಡೆ ಮನಸ್ಸು ಕೊರ್ದು ಈ ಭಾಗ ಕೊರ್ಪಲೆಕ್ಕ ಮನ್ಪಡು ಇತ್ತೇನೆ ಕೋಟ ಶ್ರೀನಿವಾಸರು ಪೂಜಾರ್ಲಿನ ಬಗ್ಗೆ ಸತೀಶ್ ಕುಂಪಾಲರು ಪಂಡೇರು ದಾಯನ್ ಬಂಡ ಆರು ಕೋಟ ಅರ್ಥಲ್ಲ ಸತೀಶ್ ಕುಂಪಾಲಗಳ ಕೋಟಗಳ ಇತ್ತಿನಂಚಿನ ಸಂಬಂಧ ಇಂಚಿನವು ಎಂಕ್ಲೆ ಮಾತ್ರ ಗೊತ್ತಪ್ಪಣೆ ಐದಾತ್ರ ಸತೀಶ್ ಕುಂಪಾಲನ ನೇತೃತ್ವದ ಆ ಕಾಸು ಮುರಲ್ನಾರು ಮಿನಿಸ್ಟ್ರಿಡ ಪಾತಿರ್ದೇರು ಹೆಚ್ಚಿನ ಕಾಸಿನ ಈ ಭಾಗವು ಕೊರ್ಪಣಂಚಿನ ವ್ಯವಸ್ಥೆ ಮನ್ಪೋನ್ ದಾಯನ್ ಪಂಡ ಎಂಕುಲ್ಲ ಎಣಿಕೆಯಿಂದ ಪರಿಶಿಷ್ಟ ಪಂಗಡ ಪುಣಂಚಿನ ಜನಾಂಗ ಇತ್ತಿನಂಚಿನ ಈ ಭಾಗ ಕುಂಬಡೇಲು ನೆಕ್ಕಿ ಹೆಚ್ಚಿನ ಅನುದಾನ ದಾಯನ್ ಪಂಡ ಇನ್ನು ಕೋಟ ಶ್ರೀನಿವಾಸ ಪೂಜಾರ್ಲು ಆ ನೆತ್ತ ಇನ್ನು ಮಂತ್ರಿ ಆದ ಉಳ್ಳೇರು ಐದಾತ್ರ ಹೆಚ್ಚಿನ ಅನುದಾನ ನೀಡಿ ಕೊರ್ಪಂದಲ ಪಂತೇರು ಮನಸ್ಸು ಮನ್ಪಲೆಕ್ಕ ದೈವರಿಗೆ ಸಾಕಾರ ಮನ್ಪಡು ಮಾತಿರ್ಲ ಈ ಜಾಗದ ಕೆಲಸಗಳು ನಮ್ಮ ಮಾತ ಒಟ್ಟಿಗೆ ಅದು ಬೆನ್ಕ ಅಂದು ಪನ್ನೊಂದು ಇನ್ನಿತ ಮಂಚಿನಂಚಿನ ಈ ದೇವರನ್ನ ಪುನರ್ಪ್ರತಿಷ್ಠಾ ಕೆಲಸ ನಿಜವಾದ ಭಾರಿ ಆತ ಕಮ್ಮಿ ದಿನಟ್ಟು ಎಡ್ಡೆ ರೀತಿಲಿ ಒಂದು ನಾಗದರ್ಶನ ದೇವರನ್ನ ಒಂದು ಅನುಗ್ರಹ ನಂಗೆ ಮಾತಿರಲ್ಲ ತೆಕ್ಕುಲೆ ಕಾಂಡು ಆಯ್ತು ಒಟ್ಟಿಗೆ ನಮ್ಮ ಊರುಡು ಬೇತೆ ಬೇತೆ ಧಾರ್ಮಿಕ ಕೆಲಸ ಒಂದುಂಡು ನೆಟ್ಟು ಮಾತ ನಮ್ಮ ಭಾಗವಹಿಸೊಂದು ಮಾತ ನಮ್ಮ ಕೆಲಸ ನಮ್ಮ ಬಂಧುಲು ಮನ್ಪಡಂಚಿನ ಕೆಲಸ ಪಂಡೊಂದು ಈ ರೀತಿದ ಕೆಲಸಗಳು ಎಡ್ಡೆ ಹೊಡೊಂದು ಬಂದು ಭಾಸ್ಕರ್ ಚೌಟರ್ನ ಆಶೆ ಹಂಚಿನ ಐತೊಟ್ಟಿಗೆ ಎಂಕಪ್ಪ ಗುರ್ಕಾರ್ನ ನೇತೃತ್ವದ ಒಟ್ಟಿಗೆ ಈ ಕೆಲಸ ಎಡ್ಡೆ ರೀತಿ ಆವಡು ದಾಯನ ಪಂಡ ಚೌಟರ್ನ ಆರ್ನ ಪ್ರಾಯಡೆ ಅವು
ಮಿತ್ತು ಮಿತ್ತು ಮೂಲ ಬರ್ಪಣಂಚಿನ ಒಂದು ವ್ಯವಸ್ಥೆ ತುಂಬದ ಕುರಿಕಾರನಕಲ್ನ ವ್ಯವಸ್ಥೆ ಇಡಲ್ಲ ಆರ್ನ ಒಂದು ನೇತೃತ್ವದಲ್ಲಿ ಒಂದು ಎಡ್ಡೆ ರೀತಿಯ ಕೆಲಸ ನಿರ್ಧಾರ ಇನ್ನು ಕೋರ್ದಬ್ಬ ದೇವಸ್ಥಾನ ಕುಂಬಡಿಯಲ್ಲಿ ಪನ್ಪಣಂಚಿನ ಪುದರ್ ಇಡೀ ನಮ್ಮ ಜಿಲ್ಲೆಡು ಒಂದು ತೋಜಿದು ಬರೋದು ಎಡ್ದಾತ್ರ ಆ ಕೆಲಸ ನನಾತು ದುಂಪು ಓಡನ್ ಪನೊಂದು ಪಾತ್ರೆಗೆ ಅವಕಾಶ ಕೊರಂಚಿನ ನಿಕ್ಲೆ ಮಾತೆಲ್ಲ ಒಂದಿಸಾದು ಎನ್ನ ರಡ್ಡು ಪಾತ್ರೆ ನಂತರ ಜೈ ಹಿಂದ್. ಕ್ಷೇತ್ರಡು ನಣದುಂಬು ಗಾವಡಾಯಿನ ಜೀರ್ಣೋದ್ಧಾರ ಕಾರ್ಯದ ಬಗೆಟ್ ಅನರ್ಧ ಆಪಿನಂಚಿನ ಸಂಪೂರ್ಣ ಸಹಕಾರನ ಕೊರ್ಪೆ ಪನ್ಪಿನ ಭರವಸೆಯನ್ನು ಕೊರ್ಪಿನ ಮೂಲಕ ಇನಿತ ಲೇಸುಗು ಎಡ್ಡೆಪನು ಬೈಕ್ ಬಂಟ್ವಾಳ ತಾಲೂಕು ಸಂಸ್ಕಾರ ಭಾರತಿ ಅಧ್ಯಕ್ಷರಾಯಿನಂಚಿನ ತೇವು ತಾರಣತ ಕೊಟ್ಟಾರಿ ಬೇರೆ ಈ ಲೇಸದ ಬಗೆಟ್ ಒಂಜಿರಡ್ಡು ಪಾತೆರಡೊಂದು ಎರಡು ಭಿನ್ನಪ್ಪು ಕ್ಷೇತ್ರದ ಸಾನ್ನಿಧ್ಯಕ್ಕೆ ಹೊಂದಿಸ ಒಂದು ಇನ್ನಿಡು ಕಾಂಡಿಡ್ದು ಕೋಡಿಡ್ದು ವೈದಿಕ ವಿಧಿವಿಧಾನ ನಡಪಡಲಿ ಸುಬ್ರಹ್ಮಣ್ಯ ತಂತ್ರಿಗಳ ಆಶೀರ್ವಾದ ನಟ್ಟೊಂದು ವೇದಿಕೆ ಎಡುಪು ನಂಚಿನ ಮಾತ ಗಣ್ಯರಿಗೆ ಹೊಂದಿಸದು ಸೇರಿದಿನ ಮಾತ ಬಂದುಲೆ ನಂಗೆ ಮಾತ ತೆರಿನ ಪ್ರಕಾರ ದೈವದ ಕೊಡಿಯಡಿ ಬಂಡ ನಂಗೆ ಮಾತರೆಗಳ ಒಂದು ಐಕ್ಯತೆದ ಕೇಂದ್ರ ಅಂದು ಹಿಂದೂ ಸಮಾಜಕ್ಕೆ ಇಂಚಂದು ಕೇಂದ್ರ ನಮ್ಮ ಬೇತೆ ಬೇತೆ ರೀತಿಡು ಬೇತೆ ಬೇತೆ ಮರ್ಗಿಳು ನಮ್ಮ ಸೇವೆ ಮಾತಾಡ್ತಿಲ್ಲ ದೈವದ ಕೊಡಿಯಡಿಗೆ ಬಂದಾಗ ನಾವು ಮಾತಾಡಲ್ಲ ಒಂಜೇ ಪಾತೆಡು ಪನ್ಪುನಾಂಡ ನಾವು ಪನ್ಪ 10 ಜೋಕುಲು 1 ಜೋಕುಲು ಲೆಕ್ಕ ಅಂದು ಆ ಸೇರ ಅವಕಾಶ ಮಾತು ಕೊರ್ಪಿನ ದೈವದ ಕೊಡಿಯಡಿ ಆ ಅಣ್ಣಲೆಟ್ಟಿ ಕೋರ್ದಬ್ಬು ದೇವಸ್ಥಾನಡು ನಾವು ಮಾತಾಡಲ್ಲ ಒಂಜೇ ಪನ್ಪಿನ ಭಾವನೆ ಇಡತೀವಿ ಒಂದು ನಮ್ಮ ಕಾರಣ 73 ವರ್ಷೋಡು ಸೇವೆಯನ್ನು ಮಲ್ತೊಂದು ಬತ್ತ ಕಾರಣ 22 ವರ್ಷೋಡು ಯಾನ್ಲ ಈ ಭಾಗಡು ಬಾರಿ ಮುಟ್ಟೋಡು ಚೌಟೇರ್ನ ಈ ಭಾಗದ ಮಾತ ಬಂದೋಲ್ನ ಒಟ್ಟೊಟ್ಟಿಗೆ ಈ ಒಂದು ಜಾಗದ ಅಭಿವೃದ್ಧಿ ಕಾರ್ಯನ ತೂವೊಂದು ಬತ್ತಿನಾಯಿ 22 ವರ್ಷದ ಪಿರ ಯಾನ್ ಬನ್ನಾಗ ಒಂದು ಎಲ್ಲಿಯ ಗುಡಿ ಮೂಲೆ ಕೈತಲ್ದ ಮುಟ್ಟು ಆ ಮುಟ್ಟುಡು ಬರೆಯರೆ ಬಾರಿ ಬಂಗ ಹೊಂದಿತ್ತಂಡು ಜಾಗ ಬಾರಿ ಕಡಿಮೆ ಇತ್ತಂಡು ಬಾರಿ ಇಕ್ಕಟ್ಟಿಡು ನೇಮ ಹೊಂದಿತ್ತಂಡು ಆಂಡ ಮುಲ್ತ ಕಾರ್ಯಕರ್ತೆಯರು ಮನಸ್ಸು ಮಲ್ತೇರು ಈ ಭಾಗದ ಬಂಧುಗಳು ಮನಸ್ಸು ಮಲ್ತೇರು ನಮ್ಮ ದೇವಸ್ಥಾನಕ್ಕೆ ಒಂದು ವಿಶಾಲವಾಯಿನಂಚಿನ ಜಾಗ ಬೋರ್ಡು ಬಂಡದು ಆ ಸಂದರ್ಭಡು ಕೈತಲ್ದಗಳ ಮತ್ತು ಮಾತುಕತೆ ಮಲ್ತದು ನಮ್ಮ ಇನ್ನು ಸಾನ ಪುದು ಗ್ರಾಮ ಹೊಡಿತಲ್ಲ ಈನಿ ಕುಲ್ದಿನಂಚಿನ ಭಾಗ ತುಂಬೆ ಗ್ರಾಮ ಹೊಡಿತಿನಂಚಿನ ಒಂದು 20 ಸೆನ್ಸು ನಮ್ಮ ಖರೀದಿ ಮಲ್ತ ಒಂಜಾತ ಜಾಗನ ಮಾತ ನಮ್ಮ ಸಮತಟ್ಟು ಮಲ್ತ ಒಂಜಿ ದೇವಸ್ಥಾನ ಇನ್ನು ದೇವಸ್ಥಾನ ಏತ ಜಾಗ ಬೋಡ ಆತ ಜಾಗಡು ಒಂದು ಸುವ್ಯವಸ್ಥಿತ ರೀತಿ ಇತ್ತಿಂದಾಂಡ ಅವು ನಮ್ಮ ಕುಮುಡಿಯಲ್ದ ಕೋರ್ದಬ್ಬು ದೇವಸ್ಥಾನ ಅಂದ ಪನಿಯರನ್ನು ಸಂತಸ ಪಡ್ಪೆ ನೆಟ್ಟು ಮಸ್ತು ಜಂತ ತ್ಯಾಗ ಉಂಡು ಮಸ್ತು ಜಂತ ಪರಿಶ್ರಮ ಉಂಡು ದಯಂದು ಕೆಂಡ ಮುಲ್ತ ಮಾತ ಬಂದು ಲೆಕ್ಕ ಚೌಟೇರಿ ಪಾತೆರನ ಪಂಡೇರಿ ಏರೆಗ್ಲ ಒವೆ ಒಂಜಿ ರೀತಿಯ ಅಪೇಕ್ಷೆ ಇಜ್ಜಿ ಹಾಕ್ಲಿಗೆ ಇದು ಎಂಕಲ ದೇವಸ್ಥಾನ ಇದು ಎಂಕಲ ಕ್ಷೇತ್ರ ಪನ್ಪುನ ನೆಲೆಟ್ಟಾಕು ಸಮರ್ಪಣಾ ಭಾವ ತೊಡಗಿಸೇನಿಟ್ಟಾದ್ರೆ ಈ ಮಾತ ಕೆಲಸಗಳು ಪೊರ್ಲಾದ ಬತ್ತಂಡು ಇನಿ ನಾಗದೇವಿಯರ್ನ ನಮ್ಮ ಅವಧಿಡಿ ರಡ್ಡನೇ ಪ್ರತಿಷ್ಠೆ ಚೌಟೇರಿ ಪನ್ಪೇರು ಆ ಒಂದು ಪೊಡುವನ ಪೇರು ದಯಕೆಂಡ ದುಮ್ಮದಾಗ್ಲಿ ಅವಕಾಶ ಬೋಡು ನಮ್ಮ ಏಪಲನ್ನು ಶಾಶ್ವತವಾದ ಮಲ್ತು ಬೋಂಡ ದುಮ್ಮದಾಗ್ಲಿ ಅವಕಾಶನೇ ಪೂಜೆ ಮನ್ಪೇರು ಆಂಡಲ ನಮ್ಮ ದಿನೊಟ್ಟು ಇನ್ನು 2ನೇ ಸರ್ತಿ ಪ್ರತಿಷ್ಠೆ ಆತಂದ್ರೆ ನಾವು ಮಾತ್ರ ಶ್ರದ್ಧೆಡ ಭಾಗವಹಿಸೋ ನಂಗದಲ್ಲ ಬಚ್ಚೆಲ್ಲ ಆತಜಿ ಆಯ್ತಾ ಕಾರ್ಯಕರ್ತರು ರಾತ್ರಿ ಬಗೆಯಲ್ಲಿ ಬೆಂದಿದ್ದು ಇನ್ನು ಬಾರಿ ಪೊರೋಡು ನಿರ್ಮಾಣ ಮಾಡ್ತದೆ ಇನ್ನು ದೇವರೇ ಸಮರ್ಪಣೆ ಮಾಡ್ತಿದ್ದೀರಿ ಮುಲ್ತ ಇಡೀ ಕಾರ್ಯಕರ್ತರಿಗೆ ನಾವು ವೈಯಕ್ತಿಕವಾಗಿ ಸ್ವಲ್ಮೇನ ಅಭಿನಂದನೆ ಸಲ್ಲಿಸವೆ ಅಂದ್ರೆ ನಂಗೆ ನಮ್ಮ ಜವಾಬ್ದಾರಿ ನೆನಪು ಮಲ್ತು ಕೊರಿಯಿರಿ ನಂಗೆ ಮಲ್ಲ ಜವಾಬ್ದಾರಿ ಉಂಡು ಆನೆ ಹಿರಿಯಕಲು ನಂಗೆ ದದನ ಯೋನಿ ದೈವದ ಸಾನ್ನಿಧ್ಯನ ಕೊರ್ತು ನಂಗೆ ಆರಾಧನೆಗೆ ಅವಕಾಶ ಮಲ್ತು ಕೊರ್ತು ಅಂದಾಂಡ ನಮ್ಮ ದುಂಬುದ ಪೀಳಿಗೆಗೆ ನಮ್ಮ ಒಂದು ಶಾಶ್ವತವಾಗಿ ನಂಜನ ದೇವಸ್ಥಾನ ನಿರ್ಮಾಣ ಮಲ್ತು ಕೊರಡು ಪನ್ಪುನ ಒಂದು ಆಶಯ ನಮ್ಮ ಸಮಿತಿದ 2014 ನಮ್ಮ ಪಿದಾಡ್ದ 5 ವರ್ಷದ ಯೋಜನೆ ಪಾಡೊಂದು ಪಿದಾಡಿಯ ಆಡ ಆನೆಯ ದೈವರಾಜ ಕೋರ್ದಬ್ಬು ನಂಗೆ ಅಣುಕೊಂಡು ಯಾನ ನಿಕ್ಲಿ 2 ವರ್ಷದ ಅವಧಿನ ಕೊರ್ಪೆ ಅಂದ್ ಆ 2 ವರ್ಷದ ಅವಧಿಗೆ ನಮ್ಮ ಇನ್ನು ತಯಾರಾವಂದಿಲ್ಲ ದುಂಬುದ 2 ವರ್ಷದ ಅವಧಿ ನಂಗೆ ಮಾತ್ರೆಗಳ ಒಂದು ಜವಾಬ್ದಾರಿ ಉಪ್ಪುನಂಚಿನ ಒಂದು ಅವಧಿ 75ನೇ ವರ್ಷದ ಆ ಸಂದರ್ಭ ಬರ್ಪಿನ ನೇಮೋತ್ಸವದ ಬೊಕ್ಕ ನಮ್ಮ ಈ ಇತ್ತಿನಂಚಿನ ಗರ್ಭಗುಡಿನ ಗಿಚ್ಚದು ಒಂದು ಶಿಲಾಮಯವಾಯಿನಂಚಿನ ಒಂದು ಶಾಶ್ವತವಾಯಿನಂಚಿನ ಕೋರ್ದಬ್ಬಗೆ ಒಂದು ಸ್ಥಾನವನ್ನು ಕಟ್ಟೋಡು ಯಾಕೆ ಒಂದು ತಾಮ್ರದ ಹೊದಿಕೆದ ಮಲ್ಪದು ದುಂಬುದ ಪೀಳಿಗೆಗೆ ನಮ್ಮ ಅವಧಿಡ ಆತಿನಂಚಿನ ಒಂದು ದೈವಸ್ಥಾನವನ್ನು ತೈಪಾದ ಕೊರಡು ಪನ್ಪುನ ಒಂದು ಆಶಯ ನಮ್ಮ ಮಾತಿರನಲ್ಲ ಉಂಡು ಆಶಯ ಸಂಕಲ್ಪ ಅವು ನಮ್ಮ ಪರಿಶ್ರಮ ನಮ್ಮ ಆಡ ಆ ಪರಿಶ್ರಮಗೂ ಶಕ್ತಿ ಕೊರ್ಪುನು ಐನ ಸಾಕಾರ ಮಲ್ತು ಕೊರ್ಪುನು ದೈವರಾಜ ಕೋರ್ದಬ್ಬು ನಮ್ಮ ಏಪಲ ತ್ರಿಕರಣ ಪೂರಕವಾಯಿನ ಭಕ್ತಿಡು ಒಂದು ಸಂಕಲ್ಪನ ದಿವೊಂದು ನಮ್ಮ ಇಟ್ಟು ಪೂರ್ಣ ಪ್ರಮಾಣ ತೊಡಗಿಸ ಎಂದಾಂಡ ಖಂಡಿತವಾದಲ ನಮ್ಮ ಆಶಯ ಈಡೇರ್ನೆಕ್ ಒವೇ ಒಂಜಿ ಕೊರತೆ ಇಜ್ಜಿ ಯಾಕಡೆ ದೇವಿಯರ ಅಭಯನು ಕೊರಿಯರು ಸಾನ್ನಿಧ್ಯೋಡು ಸಂಪ್ರೀತರಾತೆ ಆ ಸಾನ್ನಿಧ್ಯೋಡು ಯಾನ ಸಂಪ್ರೀತರಾದ ಯಾನ ನೆಲೆಯಾಪೆ ಐಕ್ಯ ಮತೋಡು ನಿಖಲು ಸೇರಿಯರ್ದಾಂಡ ಖಂಡಿತವಾದಲ ದೇವಸ್ಥಾನದ ಹೆಂಚಿನ ಕೆಲಸ ಕಾರ್ಯ ಉಂಡ ನಿಖುಲು ಆಲೋಚನೆ ಮಲ್ತಿ ನಡೆದಿಲ್ಲ ಅತಿಶಯೋಕ್ತಿಡ ಮಲ್ತು ಕೊರ್ಪೆ ಪನ್ಪಿನ ಪಾತ್ರೆಯನ್ನು ದೇವಿಯರ ಅಭಯದ ಮೂಲಕ ನಂಗೆ ಕೊಡ್ತೀರಿ ನಮ್ಮಡ ಕೊರತೆ ಪುನಂಚಿನ ಐಕ್ಯತೆ
ಆ ಐಕ್ಯತೆಯನ್ನು ನಮಾತ ಗಟ್ಟಿ ಮಲ್ಪಡು ನಮ್ಮ ಎತ್ತಿನಂಚಿನ ಎಲ್ಲೆಲ್ಲ ಕೀಳರಿಮೆನ ಮಾತ ಬುಡ್ದು ನಾವು ಮಾತೆರ್ಲ ಒಂಜಿ ನಾವು ಮಾತೆರ್ಲ ಕೋರ್ದಪ್ಪನ ಭಕ್ತಿರು ಆ ನಾಗದೇವರನ ಭಕ್ತಿರ ಪನಪನ ಆಶಯನ ನಮ್ಮ ವ್ಯಕ್ತಪಡಿಸೊಂದು ಐನು ನಮ್ಮಡ ಮನಸ್ಸಿಡು ದೃಢೀಕರಿಸೊಂದು ಆ ಜಪ್ತಂದಾಂಡ ಖಂಡಿತವಾದಲ್ಲ ಸರಕಾರದ ಅನುದಾನಗೂ ಕುಲ್ದಿನಗಳು ಮಾತ ನಂಗೆ ಅಭಯನ ಕೊಡ್ತೀರಿ ಆಂಡ ಸರಕಾರದ ಆ ಅನುದಾನ ಒಂಜಿ ಭಾಗ ಅಂದಾಂಡಲ್ಲ ನಂಗೆ ಜವಾಬ್ದಾರಿ ಉಂಟು ನಮ್ಮ ಒತ್ತೊಂದ 3 ವರ್ಷದ ಪಿರಿಯೋಡೇ ಒತ್ತೊಂದ ಅದೇ ಚೌಟರೆ ನಮ್ಮ 3 ವರ್ಷದ ಪಿರಿಯೋಡ್ ವಾಗ್ದಾನ ಮಲ್ತದ ಪ್ರತಿ ವರ್ಷ ಎತ್ತು ರೂಪಾಯಿ 500 ರೂಪಾಯಿ ತಿಂಗಳಿಗೆ 500 ರೂಪಾಯಿದ ಲೆಕ್ಕ 5 ವರ್ಷ ನಮ್ಮ ಉಳಿತಾಯ ಮಲ್ತು ಕೊರ್ಪ ಪಂಡದು 3 ವರ್ಷದ ಪಿರವು ನಮ್ಮ ಒತ್ತೊಂದ ಐನು ನಮ್ಮ ಆಲೋಚನೆ ಮಲ್ಪಡು ಅವಾಗ ನಮ್ಮ ಜವಾಬ್ದಾರಿ ದಾದ ದಿನಕುಲು ನಂಗೆ ಗೊತ್ತಿದ್ದ ದುಮ್ಮ ದುಮ್ಮ ಪೋಂದು ಪುಂಡು ದಿನಕುಲು ಆಂಡ ನಮ್ಮ ಒಂಜಿ ಸಾನ್ನಿಧ್ಯೋಡು ನಮ್ಮ ವಾಗ್ದಾನ ಮಲ್ತಂದ ಆಂಡ ಅವು ನಮ್ಮ ದೈವಗು ಪಂಡಿನಂಚಿನ ಒಂಜಿ ಪರಕ್ಯದ ರೀತಿಯಲ್ಲಿ ಒರಿಯರೆ ಬಲ್ಲಿ ಬೆನ್ಪುನಕುಲು ಮನಸ್ಸು ಮಲ್ಪಡು ನಮ್ಮಡ ವಿಶೇಷವಾಗಿ ನಂಚಿನ ಬೆತೆ ಬೆತೆ ಖರ್ಚಿಗೆ ನಮ್ಮ ತೊಡಗಿಸವಂದೆ ನಮ್ಮ 2 ವರ್ಷದ ಅವಧಿಡು ನಮ್ಮ ವೈಯಕ್ತಿಕ ಖರ್ಚಿ ಗೌಜಿ ಗಮ್ಮತ್ತನ್ನು ಕಮ್ಮಿ ಮಲ್ತದು ನಮ್ಮ ಮಲ್ಲ ಉಳಿತಾಯ ಮಲ್ತದು ನಮ್ಮ ಭಾಗದ ಕಾಸಿಡೆ ದೇವಸ್ಥಾನ ನಿರ್ಮಾಣ ಮಲ್ಪಡು ಬಂದ ಎಂಜಿನ ಆಶಯ ನಮ್ಮ ಕರೆನ 3 ವರ್ಷದ ಪಿರ ಹೊಡಿತಂದ ಅವೇ ಆಶಯನ ನನ್ನ 2 ವರ್ಷದ ನಮ್ಮ ಸಾಕಾರ ಮಲ್ಪನ ಮೂಲಕ 75ನೇ ವರ್ಷಗೂ ಆ ಒಂದು ಕೋರ್ದಬ್ಬನ ಭವ್ಯವಾಯಿ ನಂಚಿನ ಸಾನ್ನಿಧ್ಯ ಶಿಲಾಮಯವಾದ ಮೂಡ್ದು ಬರಡು ಆಯ್ತು ತಾಮ್ರದ ಹೊದಿಕೆ ಬೇತೆಂಚಿನ ಮಾತ್ರ ನಮ್ಮ ಅಭಿವೃದ್ಧಿ ಕಾರ್ಯಕ್ರಮವನ್ನು ನಮ್ಮ ನಿಘಂಟು ಮಲ್ತೊಂದನ ನಮ್ಮ ಮನಸ್ಸದ ಸಂಕಲ್ಪನ ದೇವರಾಜ ಕೋರ್ದಬ್ಬ ಈಡೇರಿಸದು ಕೊರಡು ನಿಖಲ ಮಾತಿನಲ್ಲ ಸಹಕಾರ ಪಡ್ಪನ್ಪನ ಆಶಯವನ್ನು ವ್ಯಕ್ತಪಡಿಸೊಂದು ಇಂದು ನಂಗೊಂಜಿ ಆ ದೇವೇರ್ನ ದೈವಲ್ನ ಸಂಪ್ರೀತಿಗೆ ನಂಗೊಂಜಿ ದೇವೇರ್ ಕೊರನಂಚಿನ ಅವಕಾಶ ಪನ್ಪುನ ನೆಲೆಟ್ಟು ನಮ್ಮನ್ನು ತೊಡಗಿಸಾದು ದುಂಬ ದಿನೊಟ್ಟು ಆ ಕಾರ್ಯಡು ನಮ್ಮ ತೊಡಗಿಸಾಗ ಇನಿ ಪ್ರತಿಷ್ಠಾಯ ನಂಚಿನ ನಾಗದೇವರನ ಪೂರ್ಣ ಅನುಗ್ರಹ ನಂಕುಪಾಡು ನಿರಂತರವಾದ ಮುಲ್ತ ಸೇವಾ ಮಲ್ಪನಂಚಿನ ಆ ಕಾರ್ಯಕರ್ತರ ತಂಡಗ್ ನನಾತ ದೈವ ಶಕ್ತಿನ ಕೊರಡು ಹೆಚ್ಚಿನ ಕೆಲಸ ಕಾರ್ಯಲು ಪೂರ ಶ್ರಮದಾನೋಡು ನಡಪನ ಮೂಲಕ ಆ ಕಾರ್ಯಲು ಸಂಪನ್ನ ಆದು ಎಲ್ಲಂಜಿಗೆ ಪೂರ್ಣ ಪ್ರಮಾಣ ನಂಗೆ ದೈವಗೂ ಸಮರ್ಪಣೆ ಮಲ್ಪನಂಚಿನ ಯೋಗ್ಯ ಭಾಗ್ಯವನ್ನು ದೇವರಾಜ ಕೋರ್ದಬ್ಬ ಒದಗಿಸಾದು ಕೊರಡು ಪನ್ಪನ ಆಶಯವನ್ನು ವ್ಯಕ್ತಪಡಿಸೊಂದು ಮಾತ್ರೆಗಳ ವಂದಿಸಾದು ಸೊಲ್ಮೆ ಸಂದಾಯತ ಮಲ್ತೊಂದು ಪಾತ್ರೆನ ಮುಕ್ತಾಯ ಮಲ್ಪೆ ಜೈ ಹಿಂದ್. ಸಂಸ್ಕಾರ ಭಾರತಿ ಬಂಟ್ವಾಳ ತಾಲೂಕುದ ಗುರುಕಾರ್ಯರು ತೇವು ತಾರಣತ ಕೊಟ್ಟ ರಿಮೆರೆಗ್ ಸೊಲ್ಮೇನ ಸಂದಾಯಿತ ಮಂತೊಂದು ನನದುಂಬುಗು ಮಿತ್ತಾರ್ಮೇಡು ಪುನಃ ಉದ್ಯಮಿಲಾಯಿನ ಉಮೇಶ್ ಸಾಲಿಯನ್ ಬೆಂಜನ ಪದವು ಈ ಲೇಸದ ಬಗೆಟ್ ಒಂಜಿ 2 ಪಾತೆರಡೊಂದು 2 ವಿನಾಂತಿ ಮತ್ತೊಂದು ಶ್ರೀ ನಾಗಬ್ರಹ್ಮ ಸನ್ನಿಧಿ ಕೋರ್ದಬ್ಬು ಇಂದಕ್ಕೆ ಶಿರಭಾಗದ ಪ್ರಾರ್ಥಿಸ್ತಾ ವೇದಿಕೆಯಲ್ಲಿರುವ ಗಣ್ಯರೇ, ಉಪಸ್ಥಿತಿರುವ ಸಜ್ಜನ ಬಂಧುಗಳೇ ಹಾಗೂ ಈ ದೇವಸ್ಥಾನದ ಆಡಳಿತ ಮಂಡಳಿಯ ಗೌರವಾನ್ವಿತ ಪದಾಧಿಕಾರಿಗಳೇ ಮತ್ತು ಸದಸ್ಯರು ಹಾಗೂ ಈ ಕಾರ್ಮಿಕ ಕ್ಷೇತ್ರದ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಸರ್ವ ಭಕ್ತ ಬಂಧುಗಳೇ, ಕುಮಟೇಲು ಶ್ರೀ ಕೋರ್ದಬ್ಬು ದೇವಸ್ಥಾನದ ಪುನರ್ಪ್ರತಿಷ್ಠಾ ನಿರ್ಮಾಣಗೊಂಡ ಶ್ರೀ ನಾಗಬ್ರಹ್ಮ ಸನ್ನಿಧಿಯಲ್ಲಿ ಶ್ರೀ ನಾಗದೇವರ ಪುನರ್ಪ್ರತಿಷ್ಠಾ ಬ್ರಹ್ಮಕಲಶ ಹಾಗೂ ಸಕ್ರಿ ಶ್ರೀ ಗೋಪಾಲಕೃಷ್ಣ ಸಾಮಗರಿಂದ ನಾಗದರ್ಶನವು ಇಂದು ಅಪಾರ ಭಕ್ತಾದಿಗಳ ಭಾಗವಹಿಸಿಕೆಯಲ್ಲಿ ಸಂಭ್ರಮದಿಂದ ಸಾಂಗವಾಗಿ ನೆರವೇರಿದೆ. ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನ್ನ ಪುಣ್ಯವೇ ಸರಿ. ಇಂಥ ಕಾರ್ಮಿಕ ಕ್ಷೇತ್ರದಲ್ಲಿ ಜರುಗುತ್ತಿರುವ ಕಾರ್ಯಕ್ರಮದ ವೇದಿಕೆಯಲ್ಲಿ ಹಿರಿಯರ ಗಣ್ಯರ ಜೊತೆಯಲ್ಲಿ ನನ್ನ ಉಪಸ್ಥಿತಿ ನೆನೆದಾಗ ಬಹಳ ಧನ್ಯತಾ ಭಾವ ಮೂಡುತ್ತದೆ. ಆಡಳಿತ ಸಮಿತಿ ಹಾಗೂ ಊರಿನ ಸಮಸ್ತ ಭಕ್ತ ಬಂಧುಗಳ ಅಪಾರ ಶ್ರಮದಿಂದ ಈ ತನಕ ನಡೆದಿರುವ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಜರುಗಿದೆ. ಮುಂದಿನ 7ನೇ ತಾರೀಕಿನಿಂದ ಇಲ್ಲಿ ವರ್ಷಾವಧಿ ನೇಮೋತ್ಸವ ಜರುಗಲಿದೆ. ಆ ಉತ್ಸವವು ಸಾಂಗವಾಗಿ ನೆರವೇರಲೆಂದು ನನ್ನ ಪ್ರಾರ್ಥನೆ. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಈ ಮಹೋನ್ನತ ಸಂದರ್ಭದಲ್ಲಿ ಭಾಗಿಯಾಗುವ ಅವಕಾಶ ಮಾಡಿಕೊಟ್ಟ ಪ್ರೀತಿ ತೋರಿಸಿದ ಈ ಕ್ಷೇತ್ರದ ಆಡಳಿತ ಸಮಿತಿ ಸರ್ವರಿಗೂ ಸ್ಥಿರವಾಗಿ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧಾರ್ಮಿಕ ಸಾಮಾಜಿಕವಾದ ಸಂಪೂರ್ಣ ಗುರುಪಿನ ಉತ್ಸಾಲ್ಯನ್ ಬೆಂಜನ ಪದವು ಇನ್ನಿತ ಲೇಸಿಗೆ ಎಡ್ಡೆಪ್ಪನು ಬಯಸಿದರೆ ಬೆರೆಗೂ ಗುರುವಿನ ಸಂದಾಯಿತ ಮಂತೊಂದು ನನ್ನ ತುಂಬುಗು ಮಿತ್ತರ್ಬೇಡುಪುನ ಬಜರಂಗದಳ ಬಂಟ್ವಾಳ ಬಜರಂಗದಳ ಪುತ್ತೂರು ಜಿಲ್ಲಾ ಸಂಚಾಲಕರಾಯಿನ ಭರತ್ ಕುಂಡೇಲ್ ಮೇಲು ಲೇಸದ ಬಗ್ಗೆ 1-2 ಪಾತೆರಡು ಅಭಿನಂದನೆ. ಜೈ ಶ್ರೀರಾಮ್. ಅಪ್ಪ ಭಾರತ ಮಾತೆನ ಪಾದಚರಣರು ಶಿರಸ ವಂದಿಸುವಂದು ವೇದಿಕೆದ ಮಿತ್ತುಪ್ಪನಂಚಿನ ಮಾತ ಹಿರಿಯರೇ, ದೈವಸ್ಥಾನದ ಸಂಪೂರ್ಣ ಚರಿತ್ರೆ ಇತಿಹಾಸ ಉದ್ದುಪ್ಪನು ಅನ್ನೋದು ಅವ್ರ ಪಾತ್ರ ನಾವು ಕೊಂಡೇರಿ. ಈ ಊರುಡು ಏರು ಧರ್ಮೋಡು ನಡಬೇರ ಅಕಲೆಗೆ ಹುಲಿಗಾಲ, ಏರು ಅಧರ್ಮೋಡು ಬೋಬೇರ ಅಕಲೆಗೆ ಈ ಊರುಡು ಹುಲಿಗಾಲ ಇಜ್ಜಿಂದು ಇನ್ನು ನಮ್ಮ ಮಾತ ತೂವೊಂದು ಬೈದನೆ ಚಿನ್ನ ಸತ್ಯ. ನಮ್ಮ ಮೂಲೆ ಪುಟ್ಟು ಬಲത്തിന് ಹೇಳಿದವರ ನಮಗೆ ಎಲ್ಲಿರದೆ ಗೊತ್ತುಂಡು. ಹೆಂಗಾರು ಪಣ್ಣ ಒಂಜಿ ನೆನಪಾಂಡು ಮುಲ್ಪನೆ ನಮ್ಮ ಪರಿಸರಡೆ
ಒಂಜಿ 20 ವರ್ಷದ ದುಂಬು ಮೂಲ 25 ಬೇರ್ಲೆಣ್ಣೆ ಇಲ್ಲಿತ್ತಿನ ಪಗ ಮೂಲೆ ಒಂಜಿ ಪಂಚಾಂಗ ಮಂತದ ಮಸೀದಿ ಕಟ್ಟೆ ಎಲ್ಲ ಬಿದ್ದಾಡ್ತಿತ್ತು ಇವರಿಗೆ. ನಮ್ಮದಾಲ ಮಂತಿನಿಜ ಮಸೀದಿ ಕಟ್ಟಾರೆ ವಿರೋಧ ಮಂತಿಜ ನಮ್ಮ ಬತ್ತದ ದೈವಡ ದೂರ ಕೊರ್ನಿ ಮಾತ್ರ ಆ ಮಸೀದಿದ ಪಂಚಾಂಗಲ ಬಾರ್ದಿತ್ತೇವೆ ಆಗಲೇ ಆ ಮಸೀದಿ ಕಟ್ಟೆನ ಎತ್ತಿದ್ಯಾ ಗೊತ್ತಾ ದೇವ ನಮ್ಮ ದೈವದ ಕಾರಣ ಕಾಂಚಿ ನಾವು ಆರು ಎಕಡ ಪಣ್ಣಗ ಪಾತ್ರ ನೆನಪಾನಂತೆ 75 ವರ್ಷದ ಬಾರಿ ಪೊರ್ಲುದ ದೈವಸ್ಥಾನದ ರೂಪುರೇಷೆ ನಿರ್ಮಾಣ ಆಗ್ತದೆ. ನಮ್ಮ ಮಾತೆಲ್ಲ ಆ ದೈವಸ್ಥಾನಕ್ಕೆ ಕಟ್ಟೆರ ಬೋಡ ಅಭಿನಂಚಿನ ಸಹಕಾರ ಮಲ್ಪುಗ ಎನ್ನೊಂದು ಅಭಿಪ್ರಾಯದ ಬಂಡ ದೈವಸ್ಥಾನ ಕಟ್ಟದ ವರ್ಷಗೊರ ನೇಮಾಪಿನ ಮಾತ್ರ ಆಗ್ತದೆ. ನಾವು ವರ್ಷಗೊರ ಮೂಲ ನೇಮಗ ಸೇರಿನ ಮಾತ್ರ ಆಗ್ತದೆ. ದೈವಸ್ಥಾನದ ಆಯ್ಬೋಕ ಅವಳು ಪ್ರತಿನಿತ್ಯದಾದಲ್ಲ ಚಟುವಟಿಕೆ ಅವರು ಜೋಗುಲಿಗೆ ಸಂಸ್ಕಾರ ಕೊರಪಿನಂಚಿನ ಬಾಲ ಸಂಸ್ಕಾರ ಕೇಂದ್ರ ಅಲ್ಲ ಅವಳು ಮುಲ್ಪ ನಮ್ಮ ಜೋಗುಲು ಒಂಜಾತು ಜೋಗುಲು ಇನಿಗೆ ಸಾಧಿ ತದ್ದು ಹೋಗ್ತೇವೆ. ಆ ಜೋಗುಲಿನ ಪೂರ ಸರಿ ಮಲ್ಪನಂಚಿನ ಬೇಲೆ ಈ ದೈವಸ್ಥಾನ ಅವರು ಈ ಊರು ಕೆಲವು ಸಂಘಟನೆ ಬರುಂಡು ಅವು ಬಜರಂಗದಳ ಅದಪ್ಪು ಸರಸ್ವತಿ ಸಂಘ ಅದಪ್ಪು BJP ಒಂಜಾರು ಸಂಘಟನೆ ಬರುಂಡು ಅಣ್ಣ ಊರದಗಳು ಮಾತೆಲ್ಲ ಸೇರಿನಂಚಿನ ಜಾಗ ಏಂಡವು ದೈವಸ್ಥಾನ ಈ ಕೋರ್ದ ದೈವಸ್ಥಾನ ಮಾತ್ರ ಅನ್ನೋದ್ರ ನಮಗಿಡೀ ಊರ್ದಾಗ್ಲೆಗೆ ಶಕ್ತಿ ಹೋಗಿ ಅಂಡ ಅವು ಈ ದೈವಸ್ಥಾನ ಒಂಜಿ ಊರುಡು ಒಂಜಿ ಬೇರ್ಲೆ ನೇರಿ ಉಪ್ಪುನು ಐಟ್ ಒಂಜಿ ಮಸೀದಿ ಉಪ್ಪುನು ಆ ಊರುಡು ದಾದ ಇತ್ತನಲ್ಲ ಆ ಮಸೀದಿ ಸಹಕಾರ ಉಪ್ಪುನಕ್ಲೆ ಆ ಪೊನ್ನುಲೆ ಮದ್ಮೆ ಅಪಿನ ಅದುಪ್ಪು ಮರಣನಗ ಶವ ಸಂಸ್ಕಾರ ಮಲ್ಪನ ಜಾಕಲ ಕೆಲಸ ಅದುಪ್ಪು ಪ್ರತಿಯೊಂದು ಜೇಕಲ ಆ ಮಸೀದಿದ ಸಹಕಾರ ಉಪ್ಪುನು ಅಂಚೆನೆ ನಮ್ಮೂರುಗಳು ಉಪ್ಪುನು ಈ ದೈವಸ್ಥಾನ. ಈ ಊರುಡು ಒಂಜಾತು ಪೊನ್ನುಲು ಮದ್ಮೆ ಒಂದುಲ್ಲೇರು ದುಡ್ಡಿಜ್ಜಿ ಬಂದು ಒಂಜಾತು ಜನ ಇಲ್ಲಿಜ್ಜಿ ಬಂದುಲ್ಲೇರು ಅಕ್ಲೆ ಪೂರರು ಸಹಕಾರ ಮಲ್ಪನ ಬೇಲೆ ಈ ದೇವಸ್ಥಾನ ಆವಡು ಸಹಕಾರ ಮಲ್ಪಡು ನಾಂಡ ನಮ್ಮ ಈ ದೇವಸ್ಥಾನಕ್ಕೆ ದೇಣಿಗೆ ಹೊರಡು ನಮ್ಮ ಸುಮಾರು ದುಡ್ಡು ಖರ್ಚು ಮಲ್ಪ ದುಂದು ವ್ಯತ್ಯ ನಮ್ಮ ಏತಲ ಮಲ್ಪ ಒಂಜಿ ಮದ್ಮೆ ಎಂದು ಬಣ್ಣಗ ಆ ಮದ್ಮೆದ DJ ಮದುರೆಂಗಿ ಡಿನ್ನರ್ದ ಒಣಸಗಿ ಬಂದು ಲಕ್ಷಾಂತರ ಖರ್ಚು ಮಲ್ಪ ನಮ್ಮ ಆ ಕಾಸನ್ನು ಪೂರ ಒರಿತದೆ ಒಂತ ನಮ್ಮ ಈ ದೇವಸ್ಥಾನ ಕೊರ್ಕ ಈ ದೇವಸ್ಥಾನದ ಬುದಾಡು ಒಂತ ದುಡ್ಡು ಇತ್ತು ನಾಂಡ ನಮಗೆಲ್ಲದ ಅದಲ್ಲ ಬಂಗಾನಾಗ ದೇವಸ್ಥಾನ ನಮಕ್ ಏನೊಲಿ ಕೊರೋನಾ ಬತ್ತಿನ ಸಂದರ್ಭ ನಿಗಲು ತೂದುಪ್ಪಾರು ಅಂಚಿನ ಸಂದರ್ಭ ಬತ್ತಂದಾಂಡ ನಮಗ್ ಆಧಾರಗಂದು ಈ ದೇವಸ್ಥಾನ ಉಂಡು ఆయన ಹಿಡ್ದವರ ಮಾತೇರ್ನ ಸಹಕಾರಡು ಈ ದೇವಸ್ಥಾನ ನಿರ್ಮಾಣ ಆವಡು ನನ್ನ ದುಂಬುಗಳ ಈ ದೇವಸ್ಥಾನ ಊರು ಪರ ಊರುಡು ಪುದರ್ಬೋಯ್ನಂಚಿನ ದೇವಸ್ಥಾನ ಆವಡು ಬಂದು ಎನ್ನರಡ್ಡು ಪಾದೇರ ಮುಕ್ತಾಯ ಮಾಡ್ತಾರೆ. ಪುತ್ತೂರು ಜಿಲ್ಲಾ ಬಜರಂಗ ದಳದ ಸಂಚಾಲಕರಾಯನ ಭರತ್ ಕುಂಡೇಲರಿಗೆ ಸೊಲ್ಮೇನ ಸಂದಾಯಿತ ಮಂತೊಂದು ಮಿತ್ತ ವೇದಿಕೆಡು ಪುನಃ ಗುರ್ಕಾರರಾಯನ ವೆಂಕಪ್ಪ ಗುರಿಕಾರ್ಯರ ಅಂಚನೆ 73ನೇ ವರ್ಷದ ನೇಮೋತ್ಸವ ಸಮಿತಿ ಅಧ್ಯಕ್ಷರಾಯನ ಸೋಮನಾಥ್ ಕುಂಡೇಲು ಮುಕುಲು ಮೌನಡೆ ಈ ಲೇಸುಗು ಎಡ್ಡೆಪ್ಪನು ಬಯಕದಿರು ಅಂಜನೆ ಇನಿದ ನಾಗಬ್ರಹ್ಮ ಸಾನ್ನಿಧ್ಯದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶ ಅಭಿಷೇಕ ಈ ಲೇಸುಡು ನಮ್ಮೊಟ್ಟಿಗೆ ಕಚ್ಚೂರು ಮಾಲ್ತಿದೇವಿ ಬಬ್ಬುಸ್ವಾಮಿ ಮೂಲ ಕ್ಷೇತ್ರದ ಆಡಳಿತ ಮಂಡಳಿ ಅಧ್ಯಕ್ಷರಾಯನಂಚಿನ ಶಿವಪ್ಪ ನಂತೂರು ಮೇರ್ನ ಉಪಸ್ಥಿತಿಯನ್ನ ಗೌರವಿಸೊಂದು ಅಂಚನೆ ತಾಲೂಕು ಪಂಚಾಯತ್ ಸದಸ್ಯರು ಮಾಜಿ ಸದಸ್ಯರಾಯನಂಚಿನ ಸೋಮಪ್ಪ ಕೋಟೆನ್ ತುಂಬೆ ಮೇರ್ನ ಉಪಸ್ಥಿತಿಯನ್ನ ಗೌರವಿಸೊಂದು ಪ್ರವೀಣ್ ಸುಜೀರ್ ಮೇರ್ನ ಉಪಸ್ಥಿತಿಯನ್ನ ಗೌರವಿಸೊಂದು ಪೊಲಲಿ ಇನ್ಫ್ರಾಟೆಕ್ ಮಾಲಕರಾಯನಂಚಿನ ಅರ್ಜುನ್ ಪೂಂಜಾ ಮೇರ್ನ ಉಪಸ್ಥಿತಿಯನ್ನ ಗೌರವಿಸೊಂದು ಇನ್ನಿತ ಈ ಸುಧರ್ಮ ಸಭೆದ ಅಕೇರಿಯಾದ ಬತ್ತಿ ಬಿನ್ನೆರೆಗೆ ಸೊಲ್ಮೇಲನ ಸಂದಾಯಿತ ಮಲ್ಪೇರು ಕರುಣಾಕರ ಭಂಡಾರಿ ಪೆಲಪಾಡಿ ನಮ್ಮ ಸನ್ನಿಧಿ ಕೋರ್ದಪ್ಪು ದೇವಸ್ಥಾನ ಕುಂಬೆಯಲು ತುಂಬೆಪ್ಪುದು ಇನಿ ನಾಗ ಪ್ರತಿಷ್ಠೆ ಆದ ಐಕ್ ಬತ್ತದು ನಂಗೆ ಹಿತವಚನ ಕೊರ್ನ ಶ್ರೀ ಸತೀಶ್ ಕುಂಪಲ ಕಾರ್ಯದರ್ಶಿ BJP ದಕ್ಷಿಣ ಕನ್ನಡ ಜಿಲ್ಲೆ ಮೇರೆಗೆ ನಮ್ಮ ಕೋರ್ದಪ್ಪು ದೇವಸ್ಥಾನದ ಪರವಾದ ಹೃತ್ಪೂರ್ವಕ ಧನ್ಯವಾದ ಅರ್ಪಣೆ ಮಲ್ಪೊಂದು ಅಂಚೆನೆ ನಂಗೆ ಹಿತವಚನ ಕೊರ್ನ ಉಮೇಶ್ ಸಾಲಿಯಾನ್ ಬೆಂಜನ್ ಪರವ್ ಉದ್ಯಮಿ ಮೇರೆಗಲ ನಮ್ಮ ಮಾತೆರ್ನ ಪರವಾದ ಧನ್ಯವಾದ ಅರ್ಪಣೆ ಮಂತೊಂದು ಮೇರೆಗೆ ಭಾಸ್ಕರ ಚೌಟ ಕುಂಡೇಲು ನೆಂಪುದ ಕಾಣಿಕೆಯನ್ನು ಕೊಡ್ದು ಸೊಲ್ಮೇಲನ ಸಂದಾಯಿತ ಮಲ್ಪಡು ಬಂದು ದಿರಡ ಭಿನ್ನ ಮಂತೊಂದುಲ್ಲ ಅಂಚೆನೆ ಹಿಡಿತ ನಮ್ಮ ಈ ಕಾರ್ಯಕ್ರಮಗೂ ಹಿತವಂಚನ ಕೊರ್ನ
ಶ್ರೀ ರವೀಂದ್ರ ಕಂಬಳಿ ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯತ್ ದಕ್ಷಿಣ ಕನ್ನಡ ಮೇರೆಗಲ ನಮ್ಮ ಮಾತೆರ್ನ ಪರವಾದ ಧನ್ಯವಾದ ಸಮರ್ಪಣೆ ಮೇರೆಗೆ ಭಾಸ್ಕರ ಚೌಟ ಕುಂಡೇಲ ಮೇರೆ ಒಂಜಿ ನೆಂಪುದ ಕಾಣಿಕೆಯನ್ನು ಕೊರ್ದು ಸೊಲ್ಮೇಲನ ಸಂದಾಯಿತ ಮಲ್ಪಡು. ಅಂಚೆನೆ ಶ್ರೀ ತಾರನಾಥ ಕೊಟ್ಟಾರಿ ಸಂಸ್ಕಾರ ಭಾರತಿ ಅಧ್ಯಕ್ಷರು ಅರಳವಲೇರು ಅರೆಗಲ ನಮ್ಮ ಮಾತೆರ್ನ ಪರವಾದ ಧನ್ಯವಾದ ಸಮರ್ಪಣೆ ಮಲ್ಪ. ಮೇರೆಗಲ ಒಂಜಿ ನೆಂಪುದ ಕಾಣಿಕೆಯನ್ನು ಕೊರ್ದು ಸೊಲ್ಮೇಲನ ಸಂದಾಯಿತ ಮಲ್ಪಡೊಂದು ಗುರಿಕಾರರಾಯನ ವೆಂಕಪ್ಪ ಕೊಂಡೇಲ ಮೇರಡ ವಿನ್ನಾಪ ಮಂತೊಂದುಲ್ಲೆ. ಅಂಚೆನೆ ನಮ್ಮ ಇನಿತ ಹಿರಿಯರು ನಮ್ಮ ಮಾತ ಮಾರ್ಗದರ್ಶಕರು ನಮ್ಮ ಈ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಯನ ಭಾಸ್ಕರ್ ಚೌಟ ಗುಂಡೇಲು ಉಳ್ಳೇರು ಅರೆಗಲ ನಮ್ಮ ಮಾತೆರ್ನ ಪರವಾದ ಧನ್ಯವಾದ ಸಮರ್ಪಣೆ ಮಲ್ಪ. ಅಂಚೆನೆ ಭರತ್ ಕುಂಡೇಲು ಉಳ್ಳೇರು ಅರೆಗಲ ನಮ್ಮ ನೇಮೋತ್ಸವ ಸಮಿತಿ ಅಂಚ ಕೋರ್ದಪ್ಪ ದೇವಸ್ಥಾನದ ಪರವಾದ ಮಾತೆರ್ನ ಪರವಾದ ಧನ್ಯವಾದ ಸಮರ್ಪಣೆ ಮಲ್ತೊಂದುಲ್ಲೆ. ಇನ್ನಿತ ಈ ನಾಗದರ್ಶನ ಅಂಚನೆ ಪುನರ್ ಪ್ರತಿಷ್ಠೆಡ್ 25,000 ರೂಪಾಯಿದ ಒಂಜಿ ಪಣವುದ ಸಹಕಾರ ಕೊರಪೆ ಎಂಜಿ ಒತ್ತೊಂದಿನಾರು ಪುತ್ತೂರು ಜಿಲ್ಲಾ ಬಜರಂಗ ದಳದ ಸಂಚಾಲಕರು ಮೇರೆಗೊಂಜಿ ನೆನ್ಪುದ ಕಾಣಿಕೆಯನ್ನು ಕೊರ್ದು ಸೊಲ್ಮೇಲನ ಸಂದಾಯಿತ ಮಲ್ಪಡೊಂದು ಭಾಸ್ಕರ ಚೌಟ ಕುಂಡೇಲು ಬೆರಡ ಭಿನ್ನಪ್ಪ ಮಾತೊಂದುಲ್ಲೆ. ಅಂಚೆನೆ 70ನೇ ಮೋಜಿನ ವರ್ಷದ ಈ ನೇಮೋತ್ಸವ ಸಮಿತಿ ಅಧ್ಯಕ್ಷರಾಯಿನ ಸೋಮನಾಥ್ ಕುಂಡೇಲ್ ಉಳ್ಳೇರು ಅರೆಗಲ ನಮ್ಮ ಮಾತೆರ್ನ ಪರವಾದ ಧನ್ಯವಾದ ಸಮರ್ಪಣೆ ಮಲ್ತೊಂದುಲ್ಲೆ. ಅಂಚೆನೆ ಪ್ರತ್ಯಕ್ಷವಾದ ಪರೋಕ್ಷವಾದ ನಂಗೆ ಸಹಾಯ ಸಹಕಾರ ಮಲ್ತಿನ ಮಾತ ಬತ್ತಿ ಬಿನ್ನೆರೆಗೆ ಮಾತೆರೆಗೆ ಮಾತೆರೆಗಲ ಒಟ್ಟಿಗೆ ಅದು ಧನ್ಯವಾದ ಸಮರ್ಪಣೆ ಮಲ್ತೊಂದು ಎನ್ನ ಧನ್ಯವಾದ ಕಾರ್ಯಕ್ರಮ ಮುಕ್ತಾಯ ಮಲ್ತು. ನಮ್ಮ ನಿಮಿತ್ತ ಮಾತು ಆರ್ಪೂರ ಮಾತೆಲ್ಲ ಸೇರಿ ನಮ್ಮ ನಾಗದೇವರ ಜೀವನೋತ್ಸವ 75 ವರ್ಷದ್ದು ದೈವದೊಂದು ಗುಡಿ ನಿರ್ಮಾಣ ಅದು ತಾಮ್ರ ಸಂಕಲ್ಪ ಮಲ್ಲ ಸಂಕಲ್ಪ ಜೀವನದಾರ ಮಾತೆಲ್ಲ ಸೇರಿ ಅವು ಪೂರ ಸಾಂಗವಾದ ಆನಾದ ಸಿರುಡ ಉಂಟು ಅಂಜನೆ ದೇವರು ನುಡಿ ಮಾಡ್ಕೆಲ್ಲ ಉಂಟು ಒಂದು ಸುದ್ದಾಟ ಆಡ್ತೀವಿ ಐದು ಒಂದು ಆವರಣ ಅವರು ಅಂಜನೆ ನಾಗದೇವರು ಅವರು ದೇವದ ಪ್ರಸಾದ ಪೂರ ದೇವರ ಅಭಯ ಪೂರ ಬಂತು ಅಂಜನೆ ಆ ಕೆಲಸ ಪೂರ ನಿಮಗೆ ಅನಾಥ ಸ್ವೀಕಾರ ಬಂತು ಒವೆಯಿಂದ ತೊಂದರೆ ಪಡಿತು ನಾವು ಮರ್ಯಾದ ಮಾಡ್ತೀವಿ ಮಾತೆಲ್ಲ ಅಕ್ಷರ ಹೊರಕಂದತ್ತೆ ವರ್ಷ ಪೂರ ಸೇರ್ತಿ ಅವು ಮೂರು ಅನಾಥ ಮಾತೆಲ್ಲ ಜೀವನ ಮಾತೆಲ್ಲ ಸೇರ್ಲಿಕ್ಕೆ ಅನ್ಕೊಂಡ್ಬಿಟ್ಟು ಮೀನು ಜೀವನ ಕೆಲಸ ಎಡ್ಡರಿದ್ದು ಆಗ್ತದೆ ಅನ್ಕೊಂಡ್ಬಿಟ್ಟು ಮಾತೆಲ್ಲ ಓಡು ಎಂಜ ಸತ್ಯದಿಂದ ಅವು ಕುಂದ್ರೆ ಡಾಯ್ಲೆಟ್ ಅವರು ಅಂಚೆ ಬರೋದು ಅಂಚನೆ ದೇವ್ರ ನಡ್ಕೊಂಡು ಜೀವನ ಉಪಯೋಗ ಮಾಡಿದ್ರೆ ಮೂರು ದೇವದ ಚಾಕಿ ಮಾಡಲಿಲ್ಲ ಆರೋಗ್ಯ ದೇವದಾಶ ಅಂಚನೆ ಕಟ್ಟೆ ಬರೋ ಕಡೆ ಎಂಟು ಬಂದು ಮಾಡ್ಬೋದು ಅವಲ್ಲ ದೇವರ ಸ್ವೀಕಾರ ಮತ್ತು ಅಕ್ಕಲಿಲ್ಲ ಧನಾತ್ ಎಡ್ಡೆ ರೀತಿ ಸತ್ಯ ಯೋಗ ಭಾಗ್ಯ ವಿಶೇಷವಾದ ಶರೀರ ಆರೋಗ್ಯ ಮನಸ್ಸಿನ ಮತಿ ಅಂಜೆ ಪದ್ಮೇಲೆ ಅಂತೇಳಿ ದೇವರ ಕೆಲಸ ಲೆಕ್ಕದ ಪ್ರತ್ಯಕ್ಷ ಅವ್ರು ಕೂಡಲೇ ಅಂಜನೆ ಎಡ್ಡೆ ರೀತಿ ಹಾಕುದ ಸೇವೆ ಮಾಡ್ತಾರೆ ಆಕಳಿಗೆ ಒಂದು ಬರುತ್ತೆ ಅವನ ದೇವರ ಅನಾಥ ಜೀವ ಅದು ಎಡ್ಡೆ ರೀತಿ ಜೀವನ ಯೋಗ ಭಾಗ್ಯ 5 ಸುಖಶಾಂತಿ ಬಂದು ಈಗ ಮಾತೆಲ್ಲ ಪ್ರಸಿದ್ಧ ದೈವಸ್ಥಾನಗಳಲ್ಲಿ ನಡೆಯುವ ವಿಶೇಷ ಪೂಜೆ ಕಾರ್ಯಕ್ರಮಗಳ ಸಂಪೂರ್ಣ ಚಿತ್ರಣ ಭಕ್ತಿ ಸಂಜೀವಿನಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.